This program is brought to you by Sun Premium Refined Sunflower Oil, powered by Citadel Developers ಮತ್ತು ಅಮೃತ್ ನೋನಿ, co-sponsored by ನಮ್ಮ ಟಿವಿ ನೋಡುವಂತ ನಮ್ಮ ಟಿವಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಿಮ್ಮ ಒಳ್ಳೆಯಾದಂತ ಸೌಜನ್ಯ ಹಾಗೆ ನನ್ನ ಜೊತೆ ನಾನು ಅನುರಾಗ್. ಎಲ್ರಿಗೂ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋನಿ. ಸೊ ಸೆಮಿಫಿನಾಲೆಯ 2ನೇ ಸ್ಟೇಜ್ ಇದು. ಸೊ ದ ಸೆಕೆಂಡ್ ಹಂತವನ್ನು ಶುರು ಮಾಡ್ತಾ ಇದ್ದೀವಿ. ಕಳೆದ ಎಪಿಸೋಡಲ್ಲಿ ಒಂದು ದಸರಾದ ವೈಭವ ಆಯಿತು, ಆಮೇಲೆ ರಾಮನವಮಿ ಅನ್ನುವಂಥ ಒಂದು ಫೆಸ್ಟಿವಲ್ ಕೂಡ ನೋಡಿದ್ವಿ. ಇವತ್ತು ಮತ್ತೆ ವಿಭಿನ್ನ ಸೆಲೆಬ್ರೇಷನ್ ಅನ್ನು ನೋಡೋದಕ್ಕೆ ನಾವು ಕಾತುರದಿಂದ ಕಾಯ್ತಾ ಇದ್ವಿ, ನೀವು ಕೂಡ ಕಾಯ್ತಾ ಇದ್ರೆ. ಅದಕ್ಕಿಂತ ಮುಂಚೆ KT ಸ್ಪೆಷಲ್ ಟಿ ಅವರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ. ಅದೇ ರೀತಿಯಾಗಿ ಭಾರ್ಗವ್ ಎಂಟರ್ಪ್ರೈಸಸ್ ಥ್ಯಾಂಕ್ ಯು, ಮಕಾಯ್ ಹೋಮ್ ಅಪ್ಲಯನ್ಸಸ್ ಅಂಡ್ ಆಲ್ಸೋ ವಿಸ್ತಾ ಲರ್ನಿಂಗ್ ಆ್ಯಪ್ ಇವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾವಿವತ್ತು ಇಷ್ಟು ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನಮ್ಮ ಮೇಕಪ್ ಹೇರ್ ಅನ್ನ ಮಾಡಿದಂತ B+ ಯುನಿಸೆಕ್ಸ್ ಸಲೂನಿಗೂ ಕೂಡ ಥ್ಯಾಂಕ್ಸ್ ಅನ್ನ ಹೇಳ್ತಾ, ಸೆಲೆಬ್ರೇಷನ್ ಅಂತ ಹೇಳಿದ್ಕೊಳ್ಳೆ ಎಲ್ಲರೂ ಜಿಗ್ ಆಗಿ ಬರುವಂತದ್ದು. ಡೆಫಿನೆಟ್ಲಿ ಜಡ್ಜಸ್ ಕೂಡ ರೆಡಿ ಆಗಿದ್ದಾರೆ. ಇವತ್ತಿನ ಎಪಿಸೋಡ್ ಅನ್ನ ಮತ್ತೆ ಜಡ್ಜ್ ಮಾಡ್ಲಿಕ್ಕೆ ರೆಡಿ ಆಗಿರುವಂತ ನಮ್ಮ ತ್ರಿಮೂರ್ತಿ ಜಡ್ಜಸ್ ಪ್ರಮೋದ್ ಆಳ್ವಾ, ಸೂರಜ್ ಸನಿಲ್ ಅಂಡ್ ಅದ್ವಿತಿ ಶೆಟ್ಟಿ. ವಾವ್, ವೆಲ್ಕಮ್ ಟು ಯು. ಹಾಗೆ ನಮ್ಮ 3 ತ್ರಿಮೂರ್ತಿಗಳ ಜೊತೆಗೆ ಈ ಸೆಲೆಬ್ರೇಷನ್ ನ ಇನ್ನೂ ಡಬಲ್ ಮಾಡೋದಕ್ಕೆ ನಮ್ಮ ಜೊತೆಗೆ ಪೂಜಾ ಶೆಟ್ಟಿ ಅವರು ಕೂಡ ಸೆಲೆಬ್ರಿಟಿ ಜಡ್ಜ್ ಆಗಿ ಬಂದಿದ್ದಾರೆ. ಅವ್ರನ್ನ ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಎಲ್ಲರ ವೆಲ್ಕಮ್ ಆಯ್ತು. ಈಗ ನಾವು ವೇದಿಕೆಗೆ ವೆಲ್ಕಮ್ ಮಾಡಬೇಕಾಗಿರುವಂತದ್ದು ನಮ್ಮ ಫಸ್ಟ್ ಕಂಟೆಸ್ಟೆಂಟ್. ಈ ಸಂಕ್ರಾಂತಿ ಬಂದು ಸಾಂಗ್ಸ್ ಪೂರಕ್ಕೆ ಎಂದರತೆ ಸಂಕ್ರಾಂತಿ ಬಂತು ಆ ಪದ್ಯ ಪೂರಕ್ಕೆ ಏನಾಗೆ ಖುಷಿ ಹಾಕೊಂಡು ಅಂಚೆನೆ ಸಂಕ್ರಾಂತಿ ಬಂದಾಗಲ್ಲ ಆ ಫೆಸ್ಟಿವಲ್ ಮಸ್ತ್ ಖುಷಿ ಹಾಕೊಂಡು ಸುಮಾರು ಕಡೆ ಸೆಲೆಬ್ರೇಟ್ ಮಾಡ್ಕೊಂಡು ಅಂಚಿನ ಫೆಸ್ಟಿವಲ್ ಸಂಕ್ರಾಂತಿ ಇತ್ತೆ. ಈ ವೇದಿಕೆ ಆ ಸಂಕ್ರಾಂತಿದನೇ ಒಂಜಿ ಪೊರ್ಲುನ್ ಪತ್ತೊಂದು ಬರ್ರೆ ನಮ್ಮ ದುಂಬದ ಕಂಟೆಸ್ಟೆಂಟ್ ಬರೋದಿಲ್ಲ. ಸೊ ಮೊದಲ ಕಂಟೆಸ್ಟೆಂಟ್ ಶಿಲ್ಪಾ AR ಅವ್ರನ್ನ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು. ಪ್ಲೀಸ್ ವೆಲ್ಕಮ್ ಶಿಲ್ಪಾ AR ಆನ್ ಸ್ಟೇಜ್.
ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ ಎಳ್ಳು ಬೆಲ್ಲ ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮುತ್ತಾಯಿತು ಮೈಯಲ್ಲಿ ಏಳಿದೆ ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ ಎಳ್ಳು ಬೆಲ್ಲ ಕೊಟ್ಟಿರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮುತ್ತಾಯಿತು ಮೈಯಲ್ಲಿ ಏಳಿದೆ ಹದಿನಾರು ದಾಟಿದ ಎಳೆ ಮೈಲಿ ಕೇಳಿದ ಚೆಲುವ ಚೆಲುವ ನೀನೇನೋ ದಿನ ರಾತ್ರಿ ಕಾಡಿದ ಕುಡಿ ಮೀಸೆ ಕೂಗಿದ ಚೆಲುವೆ ಚೆಲುವೆ ನೀನೇನೋ ದುಂಡನ್ನಿಗಿಡುವ ಜಂಪು ಕಾಡಿಗೆ ಮೂಗಿಗಿಡುವ ಕೆಂಪು ಮೂಗುತಿ ನಡೆಸಿದ ಹುಡುಕಾಟ ನಿನಗೆ ಆಡು ಮನಸ್ಸು ಚಿತ್ತಭಂಗ ಮಾಡು ಕನಸು ನಡೆಸಿದ ಪರದಾಟ ನಿನಗೆ ಮಹಾರಾಜ ನನ್ನ ಜೊತೆಗಾರ ನನ್ನ ಜೊತೆಗಾರಿ ಈ ಕಾಲದಂತೆ ಸುದ್ದಿ ಕಾಡಿನಂತೆ ನೀ ಬಂದೆ ನನ್ನ ಬಾಳಿಗೆ ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ ಎಳ್ಳು ಬೆಲ್ಲ ಕೊಟ್ಟಿರಾಯಿತು ಕೊಟ್ಟು ತಗೋ ಮಾತಾಯಿತು ಮುತ್ತಾಯಿತು ಮುತ್ತಾಯಿತು ಮೈಯಲ್ಲಿ ಏರುತ್ತಿದೆ ಮನಸ್ಸು ಚಿತ್ತಾರ ಹಾಕುತ್ತಾ ರಂಗೋಲಿ ಹಾಕಿದೆ ಪ್ರೀತಿ ಸುಕ್ಕಿಯ ಕಣದಲ್ಲಿ ಸುವಾಲಿ ಹಾಡುತ್ತಾ ಕೋಲಾಟ ಸಾಗಿದೆ ಪ್ರೀತಿಯ ರಾಶಿಯ ಎದುರಲ್ಲಿ ಗುಂಚದ ದಿದ್ದಿದಿಡು ಚಿತ್ರದ ಸೊಗಸಿಗೆ ಮನಸೋದ ಮರುಳು ಗಾಳಿಗೆ ಜಾಗವಿಲ್ಲದೆ ಅಪ್ಪಿಕೊಳ್ಳೋ ಹಳ್ಳಿ ಗಂಡಿಗೆ ಗಡುಸಿಗೆ ಜರಗಾದ ಮರುಳ ಮಾರಾಣಿ ನನ್ನ ಜೊತೆಗಾರಿ ಮಹಾರಾಜ ನನ್ನ ಜೊತೆಗಾರ ಸುಗ್ಗಿ ಕಾಲದಂತೆ ಸುಗ್ಗಿ ಹಾಡಿನಂತೆ ನೀ ಬಂದೆ ನನ್ನ ಬಾಳಿಗೆ ಸಂಕ್ರಾಂತಿ ಬಂತು ಮನಸ್ಸಲ್ಲಿ ಮನಸ್ಸು ಬಿತ್ತೋ ಬಿತ್ತೋ ಎಳ್ಳು ಬೆಲ್ಲ ಕೊಟ್ಟಿರಾಯಿತು ತಗೋ ಮಾತಾಯಿತು ಮುತ್ತಾಯಿತು ಮುತ್ತಾಯಿತು ಮೈಯಲ್ಲಿ ಏರುತ್ತಿದೆ ಅಪ್ಪ ಏನು ಎನರ್ಜಿ ಇಟ್ಕೊಂಡು ಡಾನ್ಸ್ ಮಾಡಿದ್ರೆ ನಿಮ್ಮ ಎನರ್ಜಿ ನೋಡಿ ಇದೆಲ್ಲ ಒಂದೊಂದಾಗೆ ತಗೊಳ್ಳಿ ಮಕ್ಕಳೇ, ತಗೊಳ್ಳಿ ಒಂದೊಂದೇ ತಗೊಳ್ಳಿ, ಪರವಾಗಿಲ್ಲ, ಎಲ್ಲರೂ ಹಂಚ್ಕೊಂಡು ತಿನ್ನಬೇಕು. ನಾವೇ ತಂದಿದ್ದು. ಅದೇ ನಿಮ್ಮಿಂದ ನಿಮಗೆ ನನ್ನ ಗಿಫ್ಟ್ ತಗೊಳ್ಳಿ. ಅಲ್ಲ ತಗೊಳ್ಳಿ, ನನಗಾ ವೆರಿ ಗುಡ್, ನನಗೂ ಒಂದು ಇರಲಿ ಅಂತ. ಆದರೆ ಗಂಡಸ್ರಿಗೆ ಏನು ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ, ಗಂಡಸರು ಇದನ್ನು ಕಟ್ ಮಾಡಿ ತಿನ್ಕೊಳ್ಳಿ ಆಯಿತಾ. ಓಕೆ, ಸೊ ಸಂಕ್ರಾಂತಿ ಹಬ್ಬ ಅಂದರೆ ಅದೇ ಒಂದು ಎನರ್ಜಿಯ ಹಬ್ಬ. ಆ ಎನರ್ಜಿಯ ಹಬ್ಬನ ನಾವು ಟಿ ವಿಯಲ್ಲಿ ಸುಮಾರು ಸಲ ನೋಡಿದ್ದೀವಿ. ಈ ಹಾಡು ಬೇರೆ ತುಂಬ ಫೇಮಸ್. ಸಂಕ್ರಾಂತಿ ಹೇಳಿದ ತಕ್ಷಣ ಆ ಹಾಡು ಬೇಕೇ ಬೇಕು. ಸೊ ಆ ಹಾಡಿನ ಜೊತೆಗೆ ನಿಮ್ಮ ಒಂದು ಇಲ್ಲಿನ ಸೆಲೆಬ್ರೇಷನ್ ಏನಿದೆ ಅದಕ್ಕೆ ಜೋರಾದ ಚಪ್ಪಾಳೆ ಬರಬೇಕು. ಎಲ್ಲರೂ ಸೇರಿ ನಿಜವಾಗ್ಲೂ ನಾವಿಲ್ಲಿ ಸಂಕ್ರಾಂತಿ ಹಬ್ಬನ ಆಚರಿಸ್ತಿದ್ದೀವೋ ಏನೋ ಆ ಥರ ಅನ್ನಿಸ್ತು ನಮಗೆ. ಥ್ಯಾಂಕ್ ಯು ಸೋ ಮಚ್.
ಸೊ ನಿಮಗಂತೂ ತುಂಬ ಜೋರ ಚಪ್ಪಾಳೆ ಬರಬೇಕು. ಯಾಕಂತ ಹೇಳಿದರೆ ಈ ಡಾನ್ಸರ್ಸ್ಗಳು ಡೈಲಿ ಡಾನ್ಸ್ ಮಾಡ್ತಾರೆ, ಅವರ ಕೆಲಸನೇ ಡಾನ್ಸ್ ಮಾಡೋದು. ಹಾಗಾಗಿ ಎನರ್ಜಿ ಅಂದರೆ ಏನು, ಎಕ್ಸ್ಪ್ರೆಷನ್ ಅಂದರೆ ಏನು ಎಲ್ಲವೂ ಕೂಡ ಅರ್ಥಕೊಂಡಿರೋರು. ಅವರ ಜೊತೆಗೆ ನೀವು ಕೂಡ ಒಂದು ಡಾನ್ಸರ್ ಥರನೇ ಡಾನ್ಸ್ ಮಾಡಿದ್ದೀರ. ಸೊ ಥ್ಯಾಂಕ್ ಯು. ಶಿಲ್ಪ ಅವ್ರಿಗೆ ಜೋರಾದ ಚಪ್ಪಾಳೆ ಬರಬೇಕು. ಇಲ್ಲೂ ಎನರ್ಜಿ ಬಿಟ್ಕೊಡ್ತಾ ಇಲ್ಲಲ್ಲ ನೀವು. ಓಕೆ, ಸೊ ಈ ಎನರ್ಜಿನ ನೀವು ಬಿಟ್ಕೊಡ್ತಾ ಇಲ್ಲ, ಆದರೆ ನಮ್ಮ ಜಡ್ಜಸ್ಗಳು ನಿಮ್ಮ ಎನರ್ಜಿ ಬಗ್ಗೆ, ಸಂಕ್ರಾಂತಿ ಬಗ್ಗೆ, ಈ ಟೋಟಲ್ ಕಲರ್ಫುಲ್ ಸೆಲೆಬ್ರೇಷನ್ ಬಗ್ಗೆ ಏನು ಹೇಳ್ತಾರೆ ಅಂತ. ಅದಿತಿ ಶೆಟ್ಟಿ, ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಗೊತ್ತಾಗ್ತಾ ಇಲ್ಲ. ಸ್ಟಾರ್ಟಿಂಗಿಂದನೇ ಸ್ಟಾರ್ಟ್ ಮಾಡ. ಸ್ಟಾರ್ಟಿಂಗಿಂದ ಮಾಡೋಕ್ಕೂ ಸ್ಟಾರ್ಟಿಂಗೇ ಗೊತ್ತಾಗ್ತಾ ಇಲ್ಲ ಅಲ್ವಾ? ಆ ಥರ ಪರ್ಫಾರ್ಮೆನ್ಸ್ ಕೊಟ್ಟರೆ ಸ್ಟಾರ್ಟಿಂಗ್ ಯಾವುದು, ಎಂಡ್ ಯಾವುದು, ಮಿಡಲ್ ಯಾವುದು ಗೊತ್ತಾಗ್ತಾನೇ ಇಲ್ಲ. ಇನ್ನೂ ನಾನು ನಿಮ್ಮ ಸೀಕ್ವೆನ್ಸ್ ಡಾನ್ಸ್ ಪರ್ಫಾರ್ಮೆನ್ಸಿಂದ ಹೊರಗಡೆನೇ ಬಂದಿಲ್ಲ. ಆವಾಗಿಂದ ನೀವು ಒಬ್ಸರ್ವ್ ಮಾಡಿದ್ರೆ ನಾನು ಸುಮ್ಮನೆ ಕೂತಿದ್ದೀನಿ. ಏನು ಶಬ್ದ, ಡಿಕ್ಷನರಿಯಲ್ಲಿ ಏನಾದರೂ ಬೇರೆ ಶಬ್ದ ಇದೆಯಾ ಅಂತ ನೋಡೋದಕ್ಕೆ. ಏನು ತಪ್ಪು ಹುಡುಕ್ಲಿ ಅಂತಲೂ ಹುಡುಕ್ತಾ ಇದ್ದೀನಿ, ಅದೂ ಸಿಗ್ತಾ ಇಲ್ಲ. ಇಲ್ಲಿ ಹುಡುಕಿದ್ರೆ ಬರೀ ಹೋರಿ, ಕಬ್ಬು, ಆ್ಯಪಲ್ಲು ಅದೇ ಸಿಗ್ತಾ ಇದೆ, ಬೇರೆ ಯಾವುದೂ ಸಿಗ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಿಮ್ಮ ಕೊರಿಯೋಗ್ರಫರ್ನ ಸ್ಟೇಜ್ ಮೇಲೆ ಪ್ಲೀಸ್ ಕರಿ. ಹಾಯ್ ಶರತ್, ಏನು ಟ್ಯಾಲೆಂಟ್ ಶರತ್. ಒಂದು ಸತಿ ನನಗೆ ಎಲ್ಲಾದರೂ ಒಂದು ಪರ್ಫಾರ್ಮೆನ್ಸ್, ಡಾನ್ಸ್ ಪರ್ಫಾರ್ಮೆನ್ಸ್, ಕೊರಿಯೋಗ್ರಫಿ ನೀವು ಮಾಡಬೇಕು. ಐ ವುಡ್ ಲವ್ ಟು ಪರ್ಫಾರ್ಮ್ ಫಾರ್ ಯೋರ್ ಕೊರಿಯೋಗ್ರಫಿ. ನಿಜವಾಗ್ಲೂ ಒಂದು ಕಾನ್ಸೆಪ್ಟ್ನ ಜೀವ ತುಂಬಿಸೋದಂತಾರಲ್ಲ, ಅಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಾ. ಈ ನೀವು ಡೆಫಿನೆಟ್ಲಿ ತುಂಬಾ ಲಕ್ಕಿ ಇಂಥ ಟೀಮ್ ಯು ನೋ ಯು ಗಾಟ್ ಸಚ್ ಅ ಗುಡ್ ಟೀಮ್. ನಿಜವಾಗ್ಲೂ ಸ್ಟಾರ್ಟಿಂಗ್ ಫ್ರಮ್ ಇವರಿಂದ ಹಿಡಿದು ಇಲ್ಲಿರೋ ಹುಡುಗಿರಿಂದ ಎಲ್ಲರೂ ಚಿಂದಿ, ಚಿತ್ರಾನ್ನ, ಬೂಂದಿ, ಮೊಸರು. ಐ ಥಿಂಕ್ ಏನು ಹೇಳೋದು, ಇಷ್ಟು ಹೇಳಿದ್ರೆ ಗೊತ್ತಾಯ್ತು ಅನಿಸುತ್ತೆ ನಿಮಗೆ. ಯಾವುದೇ ಒಂದು ಕಡೆ ಇಷ್ಟೊಂದು ಪ್ರಾಪ್ಸ್ ಯೂಸ್ ಮಾಡಿ, ಇಷ್ಟೊಂದು ಸೆಲೆಬ್ರೇಷನ್ ಮೂಡ್ಗೆ ನಮ್ಮನ್ನು ಕರ್ಕೊಂಡೋಗಿ, ಎಲ್ಲೂ ಒಂದು ಕಡೆ ಅಯ್ಯೋ ಇದು ಯಾಕೆ ತಂದ್ರಪ್ಪ, ಇದು ಏನಕ್ಕಪ್ಪ ಹಿಂಗಾಯಿತು, ಇಲ್ಲ, ಪರ್ಫೆಕ್ಟ್. ವೆನ್ ಇಟ್ ಕಮ್ಸ್ ಟು ಕೊರಿಯೋಗ್ರಫಿ ಆನ್ ಡಾಟ್ ಇದ್ರಿ ನೀವು. ಇವಾಗ ಐ ವಿಲ್ ಕಮ್ ಟು ಶಿಲ್ಪ. ಎಸ್ ಮ್ಯಾಮ್. ವಾವ್, ಏನು ತಿಂದ್ರಿ ಊಟಕ್ಕೆ? ಸರ್ ಎಸ್ ಮ್ಯಾಮ್. ಊಟಕ್ಕೆ ಏನು ತಿಂದ್ರಿ? ಏನು ತಿಂದಿಲ್ಲ. ಓಕೆ, ಹಾಗಾದ್ರೆ ಏನು ತಿಂದೆ, ಹೀಗೆ ಏನಾದ್ರು ತಿನ್ಸಿದ್ರೆ ಇನ್ನು ಹೆಂಗೆ ಅಂತ. ಶಿಲ್ಪ, ಎಸ್ ಮ್ಯಾಮ್. ಇರ್ನ ಪರ್ಫಾರ್ಮೆನ್ಸ್ ಅನುರಾಗ್ ಪಲ್ಲಕನೆ. ಇವಾಗ ಅನುರಾಗ್ ಹೇಳ್ದಂಗೆ ಎಲ್ಲರೂ ಕೂಡ ಡಾನ್ಸರ್ಸು, ನಮ್ಗೆ ಗೊತ್ತು ಡಾನ್ಸರ್ಸ್ ಆಗಿ ಆ ಎನರ್ಜಿ ಇರುತ್ತೆ, ನಾವು ಮಾಡ್ತೀವಿ. ನೀವು ಒಂದು ಮಮ್ಮಿ ಆಗಿ ಇಂತಹ ಸ್ಟೇಜಲ್ಲಿ ಇಂಥ ಪರ್ಫಾರ್ಮೆನ್ಸ್ ಕೊಟ್ಟಿದ್ರೆ ಯಾರೂ ಕೂಡ ಈ ಪರ್ಫಾರ್ಮೆನ್ಸ್ ಮರೆಯೋಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಷ್ಟು ಎನರ್ಜೆಟಿಕ್ ಆಗಿ. ಥ್ಯಾಂಕ್ ಯು. ಕೆಲವೊಂದು ಅಲ್ಲ, ಒಂದು ನಿಮಿಷ, ಲಾಸ್ಟ್ ಹೋಲ್ಸೇಲಲ್ಲಿ ಒಟ್ಟಿಗೆ ನಾನು ಟೈಮ್ ಕೊಡ್ತೀನಿ, ಒಂದು 5 ನಿಮಿಷ. ಅವಾಗೆಲ್ಲ ಬೊಬ್ಬೆ ಅವ್ರ ಆಗಲ್ ರಪ್ಪ ಬೊಬ್ಬೆ ಬಾಡ ನಮ್ಮೂಲಿ ಏನು ಅಲ್ಕದ ಬರೋದಿಲ್ಲ. ನೀವು ಯಾರು ಊಟ ಮಾಡಿಲ್ಲ ಅನ್ಸುತ್ತೆ. ಇನ್ನು ಮುಂದೆ ನಾವು ಊಟ ಮಾಡ್ದೇನೆ ಕೂತ್ಕೋತೀವಿ. ಇದು ಮಾತು, ಇದನ್ನ ರೆಕಾರ್ಡ್ ಮಾಡಿ ಡೈಲಿ 10 ಸಲ ಬೆಳಗ್ಗೆಯಿಂದ ಸಂಜೆ ತನಕ ಪ್ಲೇ ಮಾಡ್ತಾ ಇರಬೇಕು. ಇದು ಖುಷಿ ಆಗೋದು ನಮಗೆ. ಬಟ್ ಶಿಲ್ಪ, ವೆರಿ ವೆರಿ ಗುಡ್. ನಿಮ್ಮ ಎಫರ್ಟ್ಸ್ಗೆ, ನಿಮ್ಮ ಒಂದು ಹಾರ್ಡ್ ವರ್ಕ್ಗೆ ನಾನು ಮೆಚ್ತೀನಿ. ಬಿಕಾಸ್ ಆ್ಯಸ್ ಅನ್ ಆರ್ಟಿಸ್ಟ್, ಆ್ಯಸ್ ಅ ಪರ್ಫಾರ್ಮರ್, ಹಾರ್ಡ್ ವರ್ಕ್ ಅನ್ನೋದು ಫಸ್ಟ್ ಇರಬೇಕು ಲೈಫಲ್ಲಿ. ಅದು ಸ್ಟೇಜ್ ಮೇಲೆ ಕಾಣಿಸ್ಕೊಳ್ಳುತ್ತೆ. ನೀವು ಎಷ್ಟೇ ಹಿಂದೆ ಎಫರ್ಟ್ಸ್ ಹಾಕಿದ್ರು ಆ ಎಫರ್ಟ್ಸ್ ಏನು ಅಂತ ಸ್ಟೇಜ್ ಮೇಲೆ ಗೊತ್ತಾಗುತ್ತೆ. ಆ್ಯಂಡ್ ಇವತ್ತು ಫ್ರಮ್ ಸ್ಟಾರ್ಟ್ ಟಿಲ್ ಎಂಡ್ ಯು ವೇರ್ ಅಮೇಝಿಂಗ್. ನನಗೆ ತುಂಬ ಇಷ್ಟ ಆಯಿತು ನಿಮ್ಮ ಪರ್ಫಾರ್ಮೆನ್ಸ್. ಎಲ್ರಿಗೂ, ನಿಮ್ಮೆಲ್ಲರಿಗೋಸ್ಕರ ಒಂದು ಚಪ್ಪಾಳೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಮುಂದೆ ನಮ್ಮ ಕಮೆಂಟ್ಸ್ಗೆ ಸೂರಜ್ ಸರ್. ಹಾಯ್ ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಈ ಟೀಮ್ ನನಗೆ ಹೊಸತಲ್ಲ, ಯಾಕಂದರೆ ನಾನು ಡಾನ್ಸ್ ಫಾರೆಸ್ಟಲ್ಲಿ ಈ ಟೀಮ್ ನೋಡಿದ್ದೇನೆ. ನನ್ನದೇ ತುಂಬ ಜನ ಫೇವ್ರೆಟ್ಸ್ ಇದ್ದಾರೆ ಇದರಲ್ಲಿ. ಸೂಪರ್. ಶಶಾಂಕ್, ಯು ಆರ್ ಆಲ್ವೇಸ್ ಮೈ ಫೇವ್ರೆಟ್. ಆ್ಯಂಡ್ ಇವತ್ತು ನಮ್ಮ ಛೋಟಾ ಮೆಣಸಿನ್ಕಾಯಿ ಸಾತ್ವಿಕ್ ಬಂದಿದ್ದಾರೆ. ಹಾಯ್ ಸಾತ್ವಿಕ್, ಹೇಗಿದೆಯಾ? ಚೆನ್ನಾಗಿದೆಯಾ? ಇವತ್ತು ರಾಗಿ ಕುಟ್ಕೊಂಡು ಬಂದಿದೆಯಾ? ಡಾನ್ಸ್ ಫಾರೆಸ್ಟಲ್ಲಿ ಯಾವಾಗಲೂ ರಾಗಿ ತಿಂತಿದ್ಯಲ್ಲ, ಇವತ್ತೇನು ತಿಂದು ಬಂದೆ? ಇವತ್ತು ರಾಗಿನಾ? ಓಕೆ ಫೈನ್. ಸೂಪರ್ಬ್ ಆಗಿತ್ತು. ನಿಂದೊಂದು ಸೆಕ್ಷನ್ ಇತ್ತಲ್ವ, ಬ್ಯಾಕ್ ಫ್ಲಿಪ್ ಹೊಡೆದು ಲಿಫ್ಟ್ ಆಗಿ ಸೂಪರ್ಬ್ ಮಾಡಿದೆ ಕಣೋ, ಚೆನ್ನಾಗಿದೆ. ಓಕೆ, ಡಾನ್ಸ್ ಮಾಡ್ತಾ ಇದೆಯಾ? ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇದೆಯಾ? ಓಕೆ, ಸೂಪರ್. ಕಮಿಂಗ್ ಟು ಪರ್ಫಾರ್ಮೆನ್ಸ್, ಇವತ್ತು ಈ ಪರ್ಫಾರ್ಮೆನ್ಸ್ ದ ಫುಲ್ ಕ್ರೆಡಿಟ್ ಗೋಸ್ ಟು ದ ಕೊರಿಯೋಗ್ರಾಫರ್. ಸೂಪರ್ಬ್ ಜಾಬ್. ಕಂಗ್ರ್ಯಾಚುಲೇಷನ್ ಶರತ್. ಆ್ಯಂಡ್ ಡೆಫಿನೆಟ್ಲಿ
ಒನ್ ಆಫ್ ಮೈ ಫೇವ್ರೆಟ್ ಸಾಂಗ್ ಇದು. ಸಂಕ್ರಾಂತಿ ಬಂತು, ನೀವು ಡ್ಯಾನ್ಸ್ ಮಾಡೋಕೆ ಡೆಫಿನೆಟ್ ನನಗೆ ವೆರಿ ರೇರ್ ಅನಿಸೋದು, ನನಗೆ ಡ್ಯಾನ್ಸ್ ಮಾಡಬೇಕು ಅನಿಸ್ತು. ಯಾಕೆಂದರೆ ಅಷ್ಟು ಒಂದು ಫೋಕಸ್ ಸ್ಟೆಪ್, ಅಷ್ಟು ಬ್ಯೂಟಿಫುಲ್ ಆಗಿ ಸಿನಿಮ್ಯಾಟಿಕ್ ಕೊರಿಯೋಗ್ರಫಿ ಅಂದರೆ ಇದು. ಅಂದರೆ ನನಗೆ ಏನು ಅನಿಸ್ತು ಈ ಕೊರಿಯೋಗ್ರಫಿಗೆ ಅಂದರೆ ಸೀನ್ ವೈಸ್ ಇದು ಚೇಂಜ್ ಆಗ್ತಿತ್ತು ಸ್ಟೇಜಲ್ಲಿ. ನಾವು ಇವಾಗ ಟ್ರೈನ್ ಮೋಡ್ ಕೊರಿಯೋಗ್ರಫಿ ಅಂತ ಮಾಡ್ತಾರೆ ಮೂವಿಯಲ್ಲಿ, ನೀವು ನೋಡಿರ್ಬೋದು. ರಮ್ಯದು ಮೂವಿಯಲ್ಲಿ ಒಂದು ಮಾಡಿದರು ಸುದೀಪ್ದು, ಎಲ್ಲೋ ಜಿನುಗೋ ಹಾಗೆ ಒಂದು ಸೀಕ್ವೆನ್ಸಿಂದ ಅವ್ರು ಹೋಗ್ತಾನೆ ಇರ್ತಾರೆ, ಆ ಕ್ಯಾಮರಾದವ್ರ ಹಿಂದೆ ಓಡಬೇಕು ಅವ್ರ ಜೊತೆ, ಆರ್ಟಿಸ್ಟ್ ಜೊತೆ. ಅಂಥ ಒಂದು ಕೊರಿಯೋಗ್ರಫ್ನ ಸ್ಟೇಜಲ್ಲೇ ನನಗೆ ಇವತ್ತು ನೋಡ್ಲಿಕ್ಕೆ ಸಿಕ್ತು. ಎಲ್ಲ ಪ್ರಾಪ್ಸ್ ಸೀನ್ಸು ಹೋಗ್ತಾ ಇತ್ತು ಆ್ಯಂಡ್ ನಿಮ್ಮ ಡಾನ್ಸು ಎಲ್ಲೂ ಮಿಸ್ ಆಗದೆ ಆ ಥರ ಮಾಡ್ತಾಯಿದ್ರ. ಸೊ ದ್ಯಾಟ್ ಈಸ್ ವೆರಿ ವೆರಿ ಅಮೇಝಿಂಗ್, ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇನ್ನೊಂದು ದೊಡ್ಡ ನಾನು ಕ್ರೆಡಿಟ್ ಕೊಡೋದು ಇವತ್ತು ಶಿಲ್ಪಾ ಅವರಿಗೆ. ಬಿಕಾಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೀನೇಜ್ ಏಜ್ ಅಥವಾ ಜಸ್ಟ್ ಕಾಲೇಜ್ ಗೋಯಿಂಗ್ ಅವರೆಲ್ಲ ಇದ್ದಾರೆ, ಅವ್ರ ಜೊತೆ ನಿಮ್ಮ ಎನರ್ಜಿ ಎಕ್ಸ್ಪ್ರೆಷನ್ ಮ್ಯಾಚ್ ಮಾಡೋಕ್ಕೆ ಸಖತ್ತಾಗಿ ನೀವು ಪ್ರಾಕ್ಟೀಸ್ ಮಾಡಿರಬೇಕು. ಡೆಫಿನೆಟ್ಲಿ ಅದು ಇವತ್ತು ಎದ್ದೆದ್ದು ಕಾಣ್ತೈತೆ. ಆ್ಯಂಡ್ ನಿಮ್ಮ ಕಾನ್ಫಿಡೆನ್ಸ್ ಹೇಗಿತ್ತಂದರೆ ಎಸ್ ಐ ಆಮ್ ಎ ಗುಡ್ ಡಾನ್ಸರ್, ನೋಡಿ ನಾನು ಚೆನ್ನಾಗಿ ಮಾಡ್ತಿದ್ದೀನಿ ಅನ್ನೋ ಥರ ನಿಮ್ಮ ಇವತ್ತೊಂದು ಆ್ಯಟಿಟ್ಯೂಡ್, ಪರ್ಫಾರ್ಮೆನ್ಸ್ ಲೆವೆಲ್ ಇತ್ತು. ಆ್ಯಂಡ್ ಕೊರಿಯೋಗ್ರಫಿನೂ ಅಷ್ಟೇ, ಒಂದು ರೊಮ್ಯಾಂಟಿಕ್ ಲವ್ ಸಾಂಗಿಗೆ ಏನು ಬೇಕಿತ್ತು, ಆ ಹೂಗಳ ಮಧ್ಯೆ ಅಥವಾ ಒಂದು ಆ್ಯಟಿಟ್ಯೂಡ್, ಒಂದು ಸಣ್ಣ ಸಣ್ಣ ಗಿಮಿಕ್, ಕಾಮಿಡಿ, ಅದೆಲ್ಲ ತುಂಬ ಇಷ್ಟ ಆಯಿತು. ಆ್ಯಂಡ್ ಐ ಲವ್ ದಿಸ್ ಪರ್ಫಾರ್ಮೆನ್ಸ್. ಓಕೆ, ಕೀಪ್ ಇಟ್ ಅಪ್ ದ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ಲಾಸ್ಟ್ ಕಮೆಂಟ್ ಕೇಳೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಪ್ರಶ್ನೆ. ಇದೆಲ್ಲ ನಿಮ್ಮ ರೆಗ್ಯುಲರ್ ಡಾನ್ಸರ್ಸಾ? ನಿಮ್ಮ ಟೀಮಲ್ಲಿ ಡಾನ್ಸ್ ಮಾಡೋರು ಇವರನ್ನೆಲ್ಲ ಪಿಕ್ ಮಾಡಬೇಕಾದ್ರೆ ಆಡಿಷನ್ ಮಾಡಿಸ್ತೀರಾ? ಇವರೆಲ್ಲ ಪಿಕ್ ಮಾಡಬೇಕಾದ್ರೆ, ಇವ್ರನ್ನ ಡಾನ್ಸ್ ಟೀಮ್ಗೆ ಸೇರಿಸ್ಕೋಬೇಕಾದ್ರೆ ಆಡಿಷನ್ ಅಂತ ಏನಾದರೂ ಮಾಡ್ತೀರಾ? ಇಲ್ಲ. ಈ ಎನರ್ಜಿ ಎಲ್ಲ ಎಲ್ಲಿಂದ ತರ್ತೀರಾ ಸರ್? ಎಲ್ಲ ಮಕ್ಕಳು ಒಂದೇ ರೀತಿ ರೆಗ್ಯುಲರ್ ಪ್ರಾಕ್ಟೀಸ್. ಅದ್ರಲ್ಲಿ ಬೊಬ್ಬೆ ಹಾಕೋಕ್ಕೂ ಪ್ರಾಕ್ಟೀಸ್ ಕೊಡ್ತೀರಾ? ಹಾಂ, ಅದು ಕೊಡಿಸ್ತಾರಾ? ಏನೆಲ್ಲ ಪ್ರಾಕ್ಟೀಸ್, ಈ ಸೀಕ್ವೆನ್ಸ್ಗೆ ಏನೆಲ್ಲ ಪ್ರಾಕ್ಟೀಸ್ ಮಾಡಿಸಿದ್ರೆ ನಿಮ್ಮ ಹತ್ರ? ಬೊಬ್ಬೆ ಹಾಕಿಸ್ತಾರೆ ದಿವಸ 1 ಗಂಟೆ ಬೊಬ್ಬೆ ಹಾಕ್ಸೋದು, ಅದಾದ್ಮೇಲೆ ಡಾನ್ಸ್ ಮಾಡಿಸೋದು. ಮಧ್ಯಾಹ್ನ 1 ಅವರ್, ಸಂಜೆ 1 ಅವರ್. ಸರ್ ಅದಕ್ಕೂ ಟೈಮ್ ಟೇಬಲ್ ಇದೆಯಾ ಬೊಬ್ಬೆ ಹಾಕೋದಕ್ಕೂ? ಮಧ್ಯಾಹ್ನ 1 ಅವರ್, ಸಂಜೆ 1 ಅವರ್. ಡಾಕ್ಟರ್ ಥರ ಇವರು, ಬೆಳಗ್ಗೆ ಒಂದು ತಗೊಳ್ಳಿ, ರಾತ್ರಿ ಒಂದು ತಗೊಳ್ಳಿ ಅಂತ. ಹೆಂಗೆ ಈ ಎನರ್ಜಿ ಎಲ್ಲ ಇವ್ರಿಗೆ ಎಷ್ಟು ಫೀಲ್ ಮಾಡ್ತೀರಾ ಸರ್ ನೀವು? ಎಲ್ಲಿಂದ ತಗೊಂಡ್ಬರ್ತೀರಾ? ಏನಿಲ್ಲ ಸರ್, ಕರೆಕ್ಟಾಗಿ ವಾರ್ಮ್ ಅಪ್ ಮಾಡಿಸ್ಬೇಕಷ್ಟೇ. ನಮ್ಮಲ್ಲೆಲ್ಲ ಯಾರಾದರೂ ಕರೆಕ್ಟಾಗಿ ವಾರ್ಮ್ ಅಪ್ ಮಾಡಿದ್ರೆ ಅಲ್ಲೇ ಅದು ವಾರ್ಮ್ ಅಪ್ ಬೇರೆ ಬೇರೆ ಆಗಿಬಿಡುತ್ತೆ. ಅದು ಅನುರಾಗ್ 2 ಅವರ್ ಮಾಡಿನೇ ಹಿಂಗೆ ಕಿಚ್ತಾ ಇದ್ದಾರೆ, ಇನ್ನು ಫುಲ್ ಡೇ ಕಿಚ್ಚೋ ಪ್ರಾಕ್ಟೀಸ್ ಮಾಡಿದರೆ ಟೌನ್ ಹಾಲ್ ರೂಮ್ ಇಲ್ಲಿದೆಲ್ಲ ಕಿತ್ಕೊಂಡು ಹೋಗ್ಬೋದು, ಮೇಲಿದ್ದಿದ್ದು ಲೈಟು ಅದು ಇದು ಎಲ್ಲನೂ ಹೋಗ್ಬೋದಲ್ವಾ? ಓಕೆ, ಸೂಪರ್ ಆಗಿ ಈ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ 2 ಕಮೆಂಟ್ಸ್ಗಳನ್ನು ಕೇಳಾಗಿದೆ. ಪ್ರಮೋದ್ ಸರ್ ತುದಿಗಾಲ ನಿಂತ್ಕೊಂಡಿದ್ದಾರೆ. ಈ ಸಂಕ್ರಾಂತಿ ಸಂಭ್ರಮದ ಕಮೆಂಟ್ಸ್ ಹೇಗಿದೆ ಸರ್? ನಂದು ಕಮೆಂಟ್ಸ್ ಕೊಡುವ ಮೊದಲು ಎಲ್ಲ ಮಕ್ಕಳು ಅನುರಾಗ್ನ ಕಿವಿ ಹತ್ರ ಹೋಗಿ ಜೋರಾಗಿ ಒಮ್ಮೆ ಗೊಬ್ಬೆ ಹಾಕಿದರೆ ನಾನು ನಿಮಗೆ ಒಳ್ಳೆ ಕಮೆಂಟ್ಸ್ ಕೊಡ್ತೇನೆ. ಆಯ್ತು, ಅದೊಂದು ಆಸೆ ಈಡೇರಲಿ, ಪರವಾಗಿಲ್ಲ. ನೀವು ನನಗೆ ಥ್ಯಾಂಕ್ಸ್ ಹೇಳ್ಬೇಕು ನೆಕ್ಸ್ಟ್ ಬರೋ ಕಮೆಂಟ್ಸ್ಗೆ. ನನ್ನ ಕಿವಿ ಹೋದ್ರೂ ಪರವಾಗಿಲ್ಲ, ನಿಮ್ಮ ಕಮೆಂಟ್ಸ್ ಬರಬೇಕಷ್ಟೇ. ಶರತ್ ಅವರೇ, ಬ್ಯೂಟಿಫುಲ್, ಥ್ಯಾಂಕ್ ಯು, ಫ್ಯಾಂಟಾಸ್ಟಿಕ್. ಬಾರಪ್ಪ, ಯಾಕೆ ಎಷ್ಟು ಒಂದು ಚೆನ್ನಾಗಿ ಕೊರಿಯೋಗ್ರಫಿ ಮಾಡಿದ್ದೀರ ಅಂದರೆ ನೀವು. ಯೂಶ್ವಲಿ ಒಂದು ಕೊರಿಯೋಗ್ರಾಫರ್ದು ನಿಮ್ಮದು ಒಂದು ಎಬಿಲಿಟಿ, ನಮ್ಮದು ಅವರ ಒಂದು ಸ್ಮಾಲ್ ಬ್ಲಾಕಲ್ಲಿ ನೋಡೋಗನೇ ಗೊತ್ತಾಗುತ್ತೆ. ಅಂದರೆ ಈಚ್ ಬೀಟಿಗೆ ನೀವು ಕೊರಿಯೋಗ್ರಫಿ ಮಾಡಿದ್ದೀರ. ಯಾವುದೂ ಒಂದು ಸೆಕ್ಷನನ್ನು ಖಾಲಿ ಪ್ಲೇನಾಗಿ ಬಿಡಲಿಲ್ಲ. ಅದೂ ಎಷ್ಟು ಫ್ಲೋರಿಂಗ್ ಸ್ಟೆಪ್ಸ್ ಇತ್ತು. ಯೂಶ್ವಲಿ ನಾವೇನು ಮಾಡ್ತೇವೆ, ಈ ಕೆಲವೊಂದು ಫ್ಲೋರಿಂಗ್ ಸ್ಟೆಪ್ಸನ್ನು ಬೇಗ ಮಾಡಿ ಸ್ಟಾರ್ಟಿಂಗೇ ಮುಗಿಸ್ತೇವೆ, ಯಾಕಂದರೆ ಮತ್ತೆ ಎನರ್ಜಿ ಬರಲ್ಲ ಅಂತೇಳಿ. ಆದರೆ ಇನ್ ಮಿಡ್ಲಲ್ಲಿ ಎಷ್ಟು ಒಂದು ಫ್ಲೋರಿಂಗ್ ಸ್ಟೆಪ್ಸ್ ಇತ್ತು, ಎಷ್ಟು ಪ್ರಾಪ್ಸ್ ಇತ್ತು, ಆ ಪ್ರಾಪ್ಸ್ ಎಷ್ಟು ನೀಟಾಗಿ ಕಾಣ್ತಾ ಇತ್ತು, ಮತ್ತು ಎಷ್ಟು ಮೀನಿಂಗ್ಫುಲ್ ಆಗಿತ್ತು. ಆ 2 ದನ ಹೋಗೋದಾಗಲಿ, ಹುಲ್ಲು ಹೋಗೋದಾಗಲಿ, ನಿಮ್ಮದು ಎಂಟೈರ್ ಆ ಫ್ಲವರ್ ಬಂದು ಖಾಲಿ ಒಮ್ಮೆ ಫ್ಲವರ್ಸ್ ಇದು ಮೂಮೆಂಟ್ ತಗೊಳ್ಳೋದಾಗಲಿ. ಸೊ ಎಲ್ಲನೂ ಒಂದು ತುಂಬ ಚೆನ್ನಾಗಿ ನೀವು ಡಿಸೈನ್ ಮಾಡಿದ್ದೀರಾ ಕೊರಿಯೋಗ್ರಫಿಯನ್ನು. ಸೊ ಎಷ್ಟು ಟೈಮ್ ತಗೊಂಡಿದ್ದೀರಾ ಈ ಸಾಂಗನ್ನು ಕೊರಿಯೋಗ್ರಾಫ್ ಮಾಡಲಿಕ್ಕೆ? ಅವರಿಗೆ ಕಾಲು ಲಾಸ್ಟ್ ಸಾಂಗ್ ಮಾಡುವಾಗ ಕಾಲು ಫ್ರಾಕ್ಚರ್ ಆಗಿತ್ತು. ಯಾರ್ದು? ಮ್ಯಾಮ್ ಇದ? ಹಾಂ ಸರ್, ಒಂದು 20 ಡೇಸ್ ಅವ್ರು ಜಂಪಿಂಗ್ ಆಗಲಿ ಮತ್ತು ಡ್ಯಾನ್ಸೇ ಮಾಡ್ಬಂದು ಡಾಕ್ಟ್ರ್ ಹೇಳಿದರು. ನಾನು ಏನೋ ಮಾಡ್ಸೋಣ ಅಂತ ಮಾಡಿಸ್ತಾನೆ ಇದ್ದೆ, ಬಟ್ ಆಗ್ತಿರಲಿಲ್ಲ ಅವ್ರಿಗೆ. 2 ದಿನ ಒಂದು ಈ ಎಪಿಸೋಡ್ ಬರೋಕ್ಕಿಂತ ಒಂದು 4 ಡೇಸ್ ಬ್ಯಾಕ್ ಮತ್ತೆ ಅದೇ ಥರ ಆಗ್ಬಿಡ್ತು, ಟ್ವಿಸ್ಟ್ ಆಗ್ಬಿಡ್ತು ಡ್ಯಾನ್ಸ್ ಮಾಡುವಾಗ. ಓಕೆ, ಮತ್ತು ರೆಸ್ಟ್ ಕೊಟ್ಟು ಮತ್ತೆ ಪ್ರಾಕ್ಟೀಸ್ ಮಾಡಿಸಿದ್ದು. ಒಂದು ಕರೆಕ್ಟಲ್ಲಿ ಪ್ರಾಕ್ಟೀಸ್ ಅಂದರೆ 6 to 7 ಡೇಸ್ ಒಳಗಡೆ. ನಾನೊಂದು ಸಜೆಷನ್ ಹೇಳ, ಈ ಪರ್ಫಾರ್ಮೆನ್ಸನ್ನು ಡಾಕ್ಟ್ರಿಗೆ ಬಿಲ್ಕುಲ್ ತೋರಿಸಬೇಡಿ. ಅವರಿಗೆ ಹಾರ್ಟ್ ಅಟ್ಯಾಕ್ ಡೆಫಿನೆಟ್ಲಿ ಆಗ್ಬೋದು. ಅಯ್ಯೋ, ನೆಕ್ಸ್ಟ್ ಮದ್ದು ಕೊಡೋದನ್ನ ನಿಲ್ಲಿಸ್ತಾರೆ ಅವ್ರು ಆಮೇಲೆ. ಡೆಫಿನೆಟ್ಲಿ.
ಈ ಪರ್ಫಾಮೆನ್ಸನ್ನಂತೂ ಬಿಲ್ಕುಲ್ ತೋರಿಸ್ಬೇಡಿ. ಯಾವುದಾದ್ರೂ ಒಂದು ಸ್ಲೋ ಪರ್ಫಾಮೆನ್ಸ್ ಮೊದಲಿದ್ದು ಯಾವುದಾದ್ರೂ ವೀಡಿಯೋ ಇದೆ ಸರ್ ಇಷ್ಟೇ ಇವರು ಮಾಡಿದ್ದು ಸರ್ ನೋಡಿ ಇನ್ನೂ ಕಾಲು ನೋಡಿ ಏನು ಮಾಡೋದು ಸರ್ ಅದೊಂದು ಇದು ಮಾಡಿ ಬಸ್ ಏನು ಹೇಳಬೇಕಂತೇಳಿ ಗೊತ್ತಾಗ್ತಾ ಇಲ್ಲ. ವೆರಿ ಬ್ಯೂಟಿಫುಲ್ ಎಂಟೈರ್ ಡಾನ್ಸಸ್. ಆ ಚೋಟ್ ಮೆಣಸಿನಕಾಯಿ ಅಂತೂ ಅಲ್ಲಿ ಹಾಡ್ತಾ ಇತ್ತು. ನಮ್ಮ ಹತ್ರ ಇಲ್ಲಿ ಹೇಳ್ತೇವೆ ಎಟ್ಟಿಗೆ ಏನು ಹೇಳಿದ್ರು ಸಿಗಡಿ ಅದು ಹೇಗೆ ಹಾರ್ತದೆ ಹಾಗೆ ಹಾರ್ತಾ ಇತ್ತು ಚೋಟ್ ಮೆಣಸಿನಕಾಯಿ. ಆ್ಯಂಡ್ ಎಂಟೈರ್ ಗ್ರೂಪ್ ಹುಡುಗಿಯರು ಎಷ್ಟು ಗ್ರೇಸ್ಫುಲ್ ಆಗಿ, ಬಾಯ್ಸ್ ಎಷ್ಟು ಎನರ್ಜೆಟಿಕ್ ಆಗಿ. ಆ್ಯಂಡ್ ಹೀರೋ ಸೆಂಟರ್ ಹೀರೋ ಸರ್ ಅಮೇಝಿಂಗ್. ನಿಮಗೆ ಎಷ್ಟು ಏಜ್ ಎಷ್ಟು ಸರ್? 14 ಇಯರ್ಸಲ್ಲಿ ಇಷ್ಟು ರೊಮ್ಯಾಂಟಿಕ್ ಎಕ್ಸ್ಪ್ರೆಷನ್ ಕೊಡಬೇಕಾದ್ರೆ ಇನ್ನೊಂದು 21 ಆದರೆ ಚಿಕ್ಕಮಂಗ್ಳೂರಲ್ಲಿ ಹೀರೋ. ಚಿಕ್ಕ ಮಕ್ಕಳೆಲ್ಲ ಅಲ್ಲ ಇವ್ರ ಹತ್ರ ಕೇಳಿದೆ ನಾನು, ನೀವು ಹೇಗೆ ಎನರ್ಜಿ ತರ್ತೀರಾ, ಹೇಗೆ ಮಕ್ಕಳನ್ನ ಬೊಬ್ಬೆ ಹಾಕಿಸ್ತೀರಾ ಅಂತ. ಈಗ ಇಂಪಾರ್ಟೆಂಟ್ ಕ್ವಶನ್ ಇರೋದಿಲ್ಲಿ ಸರ್, 14 ವರ್ಷಕ್ಕೆ ರೊಮ್ಯಾನ್ಸ್ ಎಲ್ಲಿಂದ ಬಂತು ಅಂತ ಸರ್ ಕೊಟ್ರು ನಾವು ಸರ್. ಇದಕ್ಕೆಲ್ಲ ರೊಮ್ಯಾನ್ಸ್ ಎಲ್ಲ ಕಲ್ಸ್ಕೊಡೋದು ಸರಾ? ಹೌದಾ ಹೆಂಗ್ ಸರ್ ಇದನ್ನ ಹೆಂಗ್ ಕಲಿಸ್ತೀರಾ ಸರ್? ಒಂದ್ಸಲ ಸರ್ ರವಿಚಂದ್ರನ್ ಅವ್ರ ಫ್ಯಾನ್ ಅಂತೆ ಸರ್. ನೀವು ರವಿಚಂದ್ರನ್ ಫ್ಯಾನ ಸರ್? ಅವ್ರ ತರಾನೇ ನೀವು? ಶಿಲ್ಪ ಅವರೇ ವೆರಿ ಬ್ಯೂಟಿಫುಲ್ ಶಿಲ್ಪ. ವಿ ಆರ್ ರಿಯಲಿ ಪ್ರೌಡ್. ಒಂದು ಅಷ್ಟು ಡೆಡಿಕೇಶನ್ ಕೊಟ್ಟು ನೀವು ಅಷ್ಟು ಟೈಮ್ ಕೊಟ್ಟು ಈ ಡಾನ್ಸರ್ಸ್ಗೆ ಮ್ಯಾಚ್. ಕೆಲವರು ಹೇಳ್ತಾರೆ ಡಾನ್ಸರ್ಸ್ ಜೊತೆ ಡಾನ್ಸ್ ಮಾಡೋದು ತುಂಬಾ ಕಷ್ಟ ಅಂತ. ಈ ಡಾನ್ಸರ್ಸ್ ಡಬಲ್ ಎನರ್ಜಿ ಡಾನ್ಸರ್ಸ್, ಇದು ನಾರ್ಮಲ್ ಡಾನ್ಸರ್ಸ್ ಅಲ್ಲ ಇವರು. ಇವರು ಏನು ಹೇಳ್ತಾರೆ ಹುಲಿ ಶರತ್ ಸರ್ ಅವ್ರಿಗೆ ಮ್ಯಾಚ್ ಆಗೋ ತನಕ ಬಿಡಲ್ಲ ಸರ್. ಹೌದಾ, ಗೊತ್ತಾಗುತ್ತೆ. ಅದ್ ರೀತಿ ನೀವು ಮೊದಲೇ ಪ್ರಾಮಿಸ್ ಮಾಡಿದ್ದೀರಾ ಆ ಮಕ್ಕಳೊಟ್ಟಿಗೆ ಡಾನ್ಸ್ ಮಾಡ್ಬೇಕಂತ, ನೋಡ್ಕೊಳ್ಳಿ ಸ್ವಲ್ಪ. ನೀವು ಡಾನ್ಸ್ ಮಾಡ್ಬೇಕಂತಂದ್ರೆ 2 ದಿವಸ ಉಪ್ಪು ನೀರು ಎಲ್ಲ ಬಿಡಬೇಕು, ಆವಾಗಲೇ ಎನರ್ಜಿ ಬರೋದು. ನಾನು ರೆಡಿ ಅಲ್ವಾ? ಅವ್ರು ಯಾರು ಊಟ ಮಾಡದೆ ಡಾನ್ಸ್ ಮಾಡಿರೋದು. ಸೊ ಎಂಟೈರ್ ಗ್ರೂಪ್ ಆಲ್ ದ ಬೆಸ್ಟ್. ನಮಗೆ ಡೆಫಿನೆಟ್ಲಿ ಒಂದು ವಿನ್ನರ್ಸ್ ಇದು ಲಕ್ಷಣ ಕಾಣ್ತಾ ಇದೆ, ಹೇಳಬಾರ್ದು. ಸೊ ಡೆಫಿನೆಟ್ಲಿ ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಕೌಂಟ್ ಆಗ್ತದೆ. ಈಗ ಒಮ್ಮೆ ಅನುರಾಗ್ ಹತ್ರ ಬಂದು ಇನ್ನೊಮ್ಮೆ ಕಿರ್ಚಿ ನೋಡ. ಯಾಸ್ ಓಕೆ. ಆ ಬರೀತಿಲ್ಲ ಕುಕ್ಕರ್ ಉಪ್ಪು ತಿಂದು ಬೇಯ್ತು ಆ ನಮ್ಮನ್ನ ವಿಸಿಲ್ ಮಾಡ್ಲಿಕ್ಕೆ ಒಬ್ಬೆ ಬಾಡೋರು ಹಾಕೊಳ್ಳಿ. ಓಕೆ, ಸೊ ನೀವು ಯಾಕೆ ಇದನ್ನ ಅವಾಗಿಂದ ಇಟ್ಕೊಂಡಿದ್ದೀರಾ? ಕಷ್ಟ ಆಗಿದ್ರೆ ನಮ್ಗೆ ಹೇಳಿ ಅಲ್ಲ, ನಾವು ಇಟ್ಕೊಳ್ತೀವಿ ಇದನ್ನ. ಏನಿದು ಅನುರಾಗ್? ಹಾ, ಪ್ರಮೋದ್ ಸರ್ ಆಗಿಲ್ಲ ಅಂತ ಇನ್ನು ಆತಜೆ ಸರ್ ಆಗಲಿಲ್ಲ. ಅನುರಾಗ್ ನೋಡು, ನಮ್ದೊಂದು ಮೂವರದೊಂದು ಆಸೆ ಇದೆ. ಸೊ ಕಂಗ್ರ್ಯಾಚುಲೇಷನ್ ಶಿಲ್ಪಾ ಅವರೇ. ನೀವು ನಮ್ಮ ಸೆಮಿಫಿನಾಲೆ ರೌಂಡ್ ನ ಮೊದಲ ಗೋಲ್ಡನ್ ಬಜರ್ ಇದು, ಜೋರಾದ ಚಪ್ಪಾಳೆ ಬರಬೇಕು. ಅಂಡ್ ಫಸ್ಟ್ ಕಂಟೆಸ್ಟೆಂಟ್ ಟು ಗೋ ಟು ದ ಗ್ರ್ಯಾಂಡ್ ಫಿನಾಲೆ ಆಫ್ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6. ಕಂಗ್ರ್ಯಾಚುಲೇಷನ್ಸ್. ಸೊ ಎಳ್ಳು ಬೆಲ್ಲ ತಗೊಂಡ್ಬಂದಿದ್ದೀರಾ, ಇದೆಲ್ಲರಿಗೂ ಹಂಚಿ ಅವ್ರ ಬಾಯಿ ಸಿಹಿ ಮಾಡಿ, ಯಾಕಂದ್ರೆ ಫಿನಾಲೆಗೆ ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು. ಇದು ಜಡ್ಜಸ್ಗೂ ಕೂಡ ಹಂಚಿ, ಅವರು ಕಾಯ್ತಾ ಇದ್ದಾರೆ ಅವರಲ್ಲಿಗೆ ಬರುತ್ತೆ ಇಲ್ವೋ ಅಂತ. ಅನುರಾಗ್, ಶರತ್ ಅವ್ರದ್ದು ಒಂದು ಸಲ ನಾನು ಪರ್ಫಾರ್ಮೆನ್ಸ್ ಮಾಡಿದ್ದು ನೋಡಿಲ್ಲ. ಸೊ 1 ಬಿಟ್ ನಂಗೋಸ್ಕರ ಇವತ್ತು ನಾನು ರಿಕ್ವೆಸ್ಟ್ ಮಾಡ್ತೀನಿ. ಇದಕ್ಕೆ ಜೋರಾಗಿ ಕಿರಿಸ್ಬೇಕು, ನೀವು ಇನ್ನೂ ಜೋರಾಗಿ ಕಿರಿಸ್ಬೇಕು. ನಾನು ಯಾವತ್ತು 2 ರಿಯಾಲಿಟಿ ಶೋ ನಾನು ನೋಡಿದೆ, ಅವರನ್ನು ಯಾವತ್ತು ಪರ್ಫಾರ್ಮ್ ಮಾಡಿ ನೋಡಿಲ್ಲ. ಇದೇ ಸಾಂಗ್ ಸಂಕ್ರಾಂತಿಗೆ ಸ್ವಲ್ಪ 30 ಸೆಕೆಂಡ್ಸ್ ಅಲ್ಲ, ಒಂದು ನಿಮಿಷ ಶರತ್ ಅವ್ರು ಡಾನ್ಸ್ ಮಾಡ್ತಾರೆ. ಶರತ್ ಅವ್ರ ಜೊತೆಗೆ ಶರತ್ಗೆ ಒಂದು ಟಕ್ಕರ್ ಕೊಡುವಂಥ ಒಬ್ಬ ಕಂಟೆಸ್ಟೆಂಟ್ನ ಕೂಡ ಈ ಸ್ಟೇಜ್ ಮೇಲೆ ನಿಲ್ಲಿಸಬೇಕು ಅಂತ ನನ್ನ ಆಸೆ, ಆಯ್ತಾ? ಇವರು ಆ ಪಕ್ಕದಲ್ಲಿ ಡಾನ್ಸ್ ಮಾಡ್ತಾ ಇದ್ರು ಕೂಡ ಇಡೀ ಸ್ಟೇಜ್ ಅಲ್ಲಾಡ್ತಾ ಇತ್ತು ಇವ್ರು ಡಾನ್ಸ್ ಮಾಡೋ ಎನರ್ಜಿಗೆ. ರಾಗಿ ತಿಂದು ನೀವು ಇಷ್ಟೆಲ್ಲ ಡಾನ್ಸ್ ಮಾಡ್ತೀರಲ್ವಾ? ಸರ್ ಜೊತೆ ಡಾನ್ಸ್ ಮಾಡ್ತೀರಾ? ಓಕೆ, ಸೊ ನಮ್ಮ ಗುರು ಶಿಷ್ಯರ ಸಮಾಗಮ ಈ ಸ್ಟೇಜ್ ಮೇಲೆ. ಶರತ್ ಸರ್, ಆಮೇಲೆ ಸಾತ್ವಿಕಿಗೆ ಜೋರಾದ ಚಪ್ಪಾಳೆ ಬರಬೇಕು. ಓಕೆ, ಚಪ್ಪಾಳೆ. ಸೂಪರ್ ಸೂಪರ್.
ಎಲ್ಲರಿಗೂ ಜೋರಾದ ಚಪ್ಪಾಳೆ ಬರಲಿ. ಸ್ಪೆಷಲಿ ಸಾತ್ವಿಕ್ಗೆ, ಶಿಲ್ಪಾ ಅವ್ರಿಗೆ ಆ್ಯಂಡ್ ಶರತ್ ಸರ್, ಒಳ್ಳೆಯದಾಗಿರಲಿ ನಿಮಗೆ. ಮೊದಲ ಕಂಟೆಸ್ಟೆಂಟ್ ಗೋಲ್ಡನ್ ಬಸ್ ಅನ್ನು ಪಡ್ಕೊಂಡು ಸೆಮಿಫಿನಾಲೆಯಿಂದ ಡೈರೆಕ್ಟ್ ಆಗಿ ಗ್ರ್ಯಾಂಡ್ ಫಿನಾಲೆಗೆ ಹೋಗ್ತಾ ಇದ್ದಾರೆ. ಜೋರಾಗಿ ಚಪ್ಪಾಳೆ ಬರಲಿ, ಬರಲಿ. ವೆಲ್ಕಮ್ ಬ್ಯಾಕ್. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಾಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋನಿ. ಸೊ ಸೆಮಿಫಿನಾಲೆಯ 2ನೇ ಎಪಿಸೋಡ್. 2 ಕಂಟೆಸ್ಟೆಂಟ್ಸ್ಗಳು ಈಗಾಗಲೇ ವೇದಿಕೆ ಮೇಲೆ ಬಂದಿದ್ದಾರೆ. ಕೊನೆಯ ಕಂಟೆಸ್ಟೆಂಟ್ ಬಾಕಿ ಉಳಿದಿದ್ದಾರೆ. ಸೆಲೆಬ್ರೇಷನ್ ರೌಂಡ್ ಅಂತ ಹೇಳಿದ್ವಿ. ಸೆಲೆಬ್ರೇಷನ್ ಅಂತ ಹೇಳಿದರೆ ಅದು ಒಂದು ಬರಿಯ ಧರ್ಮ ಜಾತಿ ಆಚರಿಸುವಂಥ ಹಬ್ಬ ಮಾತ್ರ ಅಲ್ಲ, ಅದು ಎಲ್ಲರೂ ಒಟ್ಟುಗೂಡಿ ಅವರು ಸಂಭ್ರಮಿಸುವಂಥ ಒಂದು ಆಚರಣೆ ಕೂಡ ಆಗಿರ್ಬೋದು ಅಂತ ಹೇಳಿದ್ವಿ. ಕೆಲವೊಂದಷ್ಟು ಕಂಟೆಸ್ಟೆಂಟ್ಗಳು ನಿತ್ಯ ಜೀವನದಲ್ಲಿ ಖುಷಿ ಕೊಡುವಂಥ ಸಂಭ್ರಮಾಚರಣೆನ ಈ ವೇದಿಕೆ ಮೇಲೆ ತಗೊಂಡ್ಬಂದರು. ಅದರಲ್ಲಿ ಮುಂದೆ ಬರ್ತಾ ಇರುವಂಥ ಒಂದು ಸಂಭ್ರಮಾಚರಣೆ ನಮ್ಮ ಇಡೀ ರಾಜ್ಯ ಒಟ್ಟಾಗಿ ಹೆಮ್ಮೆಯಿಂದ ಆಚರಿಸುವಂತಹ ಒಂದು ಸಂಭ್ರಮ. ಅದು ನವೆಂಬರ್ 1ಕ್ಕೆ ನಾವೆಲ್ಲರೂ ಕೂಡ ಆಚರಿಸುವಂತಹ ಕನ್ನಡ ರಾಜ್ಯೋತ್ಸವ. ಹಾಗಾಗಿ ಈ ಕನ್ನಡ ರಾಜ್ಯೋತ್ಸವದ ಕಾನ್ಸೆಪ್ಟ್ನ ಇಟ್ಕೊಂಡು ವೇದಿಕೆ ಮೇಲೆ ಬರ್ತಾ ಇದ್ದಾರೆ ದೀಕ್ಷಿತಾ. ಜೋರಾದ ಚಪ್ಪಾಳೆಯೊಂದಿಗೆ ಪ್ಲೀಸ್ ವೆಲ್ಕಮ್ ದೀಕ್ಷಿತಾ ಆನ್ ಸ್ಟೇಜ್. ಕನ್ನಡ ತಾಯಿಗೆ ಕನ್ನಡಿಗರ ಉದರ ಮನದಂಗಳದಲ್ಲಿ ದೇಗುಲ ಶಿಲ್ಪಗಳಲ್ಲಿ ನಿತ್ಯೋತ್ಸವ ನಡೆಯುತ್ತದೆ. ನಮ್ಮ ಕರುನಾಡು ರಸ ಋಷಿಗಳ ಬೀಡು.
ಕನ್ನಡ ಪರಾಕ್ರಮಿಗಳ ವೀರಸಿರಿ, ಧರ್ಮ ಜಾಗೃತಿಯ ಬೀಡು ಎಂದು ಅಭಿಮಾನದ ಅಚ್ಚು ಒತ್ತಿ ಮಂಗಳ ಜಯಭೇರಿ ಮೊಳಗಿಸಿದರೆ ಕರ್ನಾಟಕ ಮಾತೆಯ ಮಡಿಲಲ್ಲೇ ನಿಸರ್ಗ, ಸುಂದರ ನದಿ ಬೆಟ್ಟಗಳ ಹಸಿರಲ್ಲಿ ಕನ್ನಡಿಗರ ಸಡಗರ, ಕನ್ನಡ ನುಡಿ ನಲಿದಾಡುವ ನೆಲ. ಮೆಟ್ಟುವ ನೆಲಾದೆ ಕರ್ನಾಟಕ, ನೀನೇರುವ ಮಲೆ ಸಹ್ಯಾದ್ರಿ, ನೀ ಮುಟ್ಟುವ ಮರ ಶ್ರೀಗಂಧದ ಮರ, ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನವೋ ಮುದ್ದಿನ ಕರು, ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು. ಶಿವ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಕನ್ನಡ ಕನ್ನಡ ಸವಿ ಕನ್ನಡ, ಕನ್ನಡ ಕನ್ನಡ ಸವಿ ಕನ್ನಡ. ಓಕೆ, ಸೊ ನವೆಂಬರ್ 1 ಕರ್ನಾಟಕ ರಾಜ್ಯೋತ್ಸವ. ಇದು ಕೂಡ ಒಂದು ಆಚರಣೆ. ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಒಂದು ತನವನ್ನು, ನಮ್ಮ ಭಾಷೆಯನ್ನು ಒಂದು ರೀತಿಯಲ್ಲಿ ನಾವು ಕೆಲವೊಂದು ಸಲ ಹೇಳ್ತೀವಿ, ನಮ್ಮ ಕುಡ್ಲದಕ್ಕೂ ತುಳು ಪಾತಿರ್ನೋದು, ನಮ್ಮ ಕುಡ್ಲಕ್ಕೂ ತುಳುಲ ಪಾತಿರುವ, ನಮ್ಮ ಕುಡ್ಲದಕ್ಕೂ ಕನ್ನಡಲ ಪಾತಿರುವ, ಐತ ಒಟ್ಟಿಗೆ ಬೇತೆ ಬೇತೆ ಭಾಷೆನ ಪಾತಿರುವ. ಬಹುಶಃ ಕರ್ನಾಟಕ ರಾಜ್ಯವನ್ನು ತಗೊಂಡ್ರೆ ಅದು ನಮ್ಮ ಒಂದು ಉಸಿರು, ನಮ್ಮ ಜೀವಾಳ ಅಂತ ಹೇಳ್ಬೋದು. ಅಂತಹ ಒಂದು ಭಾಷೆಯನ್ನು ಈ ವೇದಿಕೆ ಮೇಲೆ ನೀವು ಆಚರಿಸಿದ್ರೆ, ಅದ್ರ ಜೊತೆಗೆ ನಮ್ಮ ರಾಜ್ಯದಲ್ಲಿ ಪ್ರತಿ 20 ಕಿಲೋಮೀಟರ್ಗೆ ಭಾಷೆ ಚೇಂಜ್ ಆಗುತ್ತೆ ಅಂತ ಹೇಳ್ತಾರೆ. ಯಾವ ರೀತಿ ಭಾಷೆ ಚೇಂಜ್ ಆಗುತ್ತೋ ಅದೇ ರೀತಿ ನಮ್ಮ ಸಂಪ್ರದಾಯಗಳು ಕೂಡ ಬದಲಾಗುತ್ತೆ. ಒಂದಷ್ಟು ವೈವಿಧ್ಯಮಯ ಕಲೆ ಕೂಡ ನಮ್ಮಲ್ಲಿದೆ. ಅದು ವೀರಗಾಸೆ ಆಗಿರ್ಬೋದು, ಕಂಸಾಳೆ ಆಗಿರ್ಬೋದು, ನಮ್ಮ ಕರಾವಳಿಯ ಗಂಡು ಕಲೆ ಯಕ್ಷಗಾನ ಆಗಿರ್ಬೋದು, ಅಥವಾ ಅದರ ಜೊತೆಗೆ ನಮ್ಮ ಇಡೀ ದೇಶದ ಹೆಮ್ಮೆ ಭರತನಾಟ್ಯ ಆಗಿರ್ಬೋದು. ಎಲ್ಲ ನೃತ್ಯ ಪ್ರಕಾರಗಳಿಗೆ ಅದು ಒಂದು ರೀತಿಯ ತಾಯಿ ಇದ್ದ ಹಾಗೆ. ಅದ್ರ ಜೊತೆಗೆ ನಂಗೆ ಕೇಪಲ ಪಿಲಿಂತೂನಾಗ ಬಾರಿ ಖುಷಿ ಆಗ್ಬೋದು, ಬಾಕಿ ತಗೊಳ್ಳಿ ಪಿಲಿಂತೂದು ಪೋಡಿಯವರಿಗೆ ನಮ್ಮ ಪಿಲಿತೊಟ್ಟಿಗೆ ನಲಿಪುವನ್. ಸೊ ಇಡೀ ಒಂಜಿ ನಮ್ಮ ತನನ ಈ ಸ್ಟೇಜ್ ಎಣ್ಣಿಗಳು ಕಂತು ಕೊನೆಯರು. ಥ್ಯಾಂಕ್ ಯು ಸೋ ಮಚ್. ಜೋರ್ದ ತಾಟಿ ಬರಡಿ ಇಡೀ ಟೀಮ್ಗೋರ ಬಾರಿ ಕಲರ್ಫುಲ್ ಟೀಮ್ ಎನ್ನೊಟ್ಟಿಗೆ ಸ್ಟೇಜ್ ಉಂಡು. ಆಯ್ತು ಒಟ್ಟಿಗೆ ಕಮೆಂಟ್ ಏರು ಶುರು ಮನ್ಪೊಡೊಂದು ಬೇರೆ ಪೋದು ನಾಡ್ದು ಪದ ಅಲ್ಪ ಫ್ಲಾಗ್ ಕೊಡ್ದು ಬೈದೇರು ಅಂಚ ಅದು ಯಾನು ಬೇರೆನ ಡಿಸಿಷನ್ಗೆ ಪೋಪೆ ಅದ್ದಿತಿ ಫ್ಲಾಗ್ ಪತ್ತೊಂದರು ಈ ಇಡೀ ಒಂಜಿ ಪರ್ಫಾರ್ಮೆನ್ಸ್ ಬಗ್ಗೆ ದಾದ ಬಂದ್ಪರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಹೆಂಗೆ ಬತ್ತಿದ್ದು ಫ್ಲಾಗ್ ಕೊರ್ನೈಕ್. ಕರ್ನಾಟಕದಿಂದ ನಾವೆಲ್ಲ ಒಂದು ತುಂಬ ಇದೆ ಕಲಿಯೋಕ್ಕೆ ನಮ್ಮ ಟ್ರೆಡಿಷನಿಂದ. ಇಲ್ಲಿ ಸ್ಟೇಜ್ ಮೇಲೆ ಒಬ್ಬೊಬ್ರದ್ದು ಒಂದೊಂದು ಟ್ರೆಡಿಷನ್ನ ನೀವು ತೋರಿಸ್ಕೊಟ್ಟಿದ್ದೀರಾ. ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ನಿಮ್ಮ ಎಂಟೈರ್ ಪರ್ಫಾರ್ಮೆನ್ಸ್. ಒಂದು ನೀಟಾಗಿತ್ತು ಪರ್ಫಾರ್ಮೆನ್ಸ್. ಹೆಂಗಂದರೆ ತುಂಬ ಓವರ್ ಆಗಿರಲಿಲ್ಲ, ತುಂಬ ಕಡಿಮೆ ಅಂತ ಅನಿಸಿಲ್ಲ. ನೀಟ್ ಪರ್ಫಾರ್ಮೆನ್ಸ್. ಬಟ್ ಎಲ್ಲೋ ಒಂದು ಕಡೆ ಇನ್ನೂ ಸ್ವಲ್ಪ ಎನರ್ಜಿ, ಇನ್ನೂ ಸ್ವಲ್ಪ ಏನೋ ಒಂದು ಮಿಸ್ಸಿಂಗ್ ಅಂತಲೂ ಅನಿಸ್ತು. ಅದು ಏನು ಅಂತ ನನಗೆ ಗೊತ್ತಿಲ್ಲ. ಬಟ್ ಏನು ಮಾಡೋಕ್ಕೆ ನೀವು ಹೊರಟಿದ್ರಿ ಅದು ಪರ್ಫೆಕ್ಟಾಗಿ ಕನ್ವೆ ಆಗಿದೆ. ಕನ್ನಡ ರಾಜ್ಯೋತ್ಸವ, ಕರ್ನಾಟಕ ರಾಜ್ಯೋತ್ಸವ ಏನು ನೀವು ಸಬ್ಜೆಕ್ಟ್ ತೊಗೊಂಡಿರಾ, ಕಾನ್ಸೆಪ್ಟ್ ತೊಗೊಂಡಿದ್ದೀರಾ, ಅದನ್ನು ತುಂಬ ಚೆನ್ನಾಗಿ ಮಾಡಿದ್ದೀರಾ. ದೀಕ್ಷಿತಾ, ಎಸ್ ಮ್ಯಾಮ್, ಇರ್ನ ಸೋಲೋ ಬಿಟ್ ಅಮೇಝಿಂಗ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಮಸ್ತ್ ಇಷ್ಟ ಅಂಡು ಈರೊಂದು ಅಮೇಝಿಂಗ್ ಡಾನ್ಸರ್. ಥ್ಯಾಂಕ್ ಯು. ಯು ಹ್ಯಾವ್ ಟು ಕಂಟಿನ್ಯೂ ಡಾನ್ಸಿಂಗ್ ದಪ್ಪಂಡ ಇರೆಡ ಅವು ಪರ್ಫೆಕ್ಟ್. ಅವು ಒಂಜಿ ಗ್ರೇಸ್ ಉಂಡು, ಅವು ಒಂಜಿ ಎಫರ್ಟ್ ಪಾಡ್ವಾರು, ಎನರ್ಜಿ ಉಂಡು. ಸೊ ಯು ಹ್ಯಾವ್ ಟು ಕಂಟಿನ್ಯೂ ಡಾನ್ಸಿಂಗ್ ಬಿಕಾಸ್ ಯು ಹ್ಯಾವ್ ಟು ನಾಟ್ ವೇಸ್ಟ್ ಯರ್ ಟ್ಯಾಲೆಂಟ್. ದಪ್ಪಂಡ ಅವು ಒಂಜಿ ಬಿಟ್ಟಿನ ಸೋಲೋ ಮಸ್ತ್ ಇಂಪಾರ್ಟೆಂಟ್ ಇತ್ತು ನೀರಿಗೆ. ಆ್ಯಂಡ್ ಯು ಡಿಡ್ ಇಟ್ ಸೋ ವೆಲ್. ಅವು ಬೀಟ್ಸ್ ದಪ್ಪಂಡ ಬೀಟ್ ಚೇಂಜ್ ಆಗೊಂದಿತ್ತು ಆ್ಯಂಡ್ ಆ ಬೀಟ್ ಕರೆಕ್ಟಾಗಿ ಸ್ಟೆಪ್ ಮಾಡ್ಕೊಡಿತ್ತು ಆ್ಯಂಡ್ ಯು ಡಿಡ್ ಇಟ್ ರೈಟ್. ವೆರಿ ಗುಡ್. ಆ್ಯಂಡ್ ಟು ದ ಎಂಟೈರ್ ಟೀಮ್, ಯಾಕೆ ಇಷ್ಟು ಸಪ್ಪೆ ಆಗಿದ್ದೀರಾ ಎಲ್ಲರೂ? ಟೆನ್ಷನ್ ಆಗ್ತಿದೆಯಾ ನಿಮಗೆ? ಒಂಚೂರು ತೆಲ್ಪಿಲ್ತು ಜೋರು ಮಾತಾಡಲ್ಲ. ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗೇ ಇತ್ತು. ಚಪ್ಪಾಳೆ ಹೊಡೀರಿ ನಿಮ್ಮೆಲ್ಲರಿಗೋಸ್ಕರ. ಸಿ, ವೆನ್ ಇಟ್ ಕಮ್ಸ್ ಟು ಗ್ರೂಪ್, ಅದು ಒಬ್ರದ್ದು ಎಫರ್ಟ್ ಅಲ್ಲ, ಇಟ್ ಈಸ್ ಅ ಟೀಮ್ ವರ್ಕ್. ಆ್ಯಂಡ್ ಆ ಟೀಮ್ ವರ್ಕ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇತ್ತು. ಐ ಥಿಂಕ್ ದಟ್ ಇಟ್ ಸೆಲ್ಫ್ ಈಸ್ ಅ ವಿನ್ ಫಾರ್ ಯಾಲ್. ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗಬಾರ್ದು. ನೀವೊಂದು ಗ್ರೂಪ್ ಆಗಿ ಖುಷಿನಾ ನಿಮ್ಗೆಲ್ಲರಿಗೂ? ಖುಷಿ. ಎಸ್.
ನಿಜವಾಗ್ಲೂ ಖುಷಿ ಇದೆಯಾ? ಬಟ್ ಒಂದು ಸ್ವಲ್ಪ ಜೋರಾಗಿ ಬರಲಿ, ಖುಷಿ ಜೋಶ್ ಬರಬೇಕು. ವೆರಿ ಗುಡ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ ಕೂಡ. ಒಳ್ಳೆ ಎಫರ್ಟ್, ಗುಡ್ ಟ್ರೈ ಆ್ಯಂಡ್ ಗುಡ್ ಪರ್ಫಾರ್ಮೆನ್ಸ್. ನೀಟಾಗಿ ನಿಮ್ಗೆ ಏನು ಮಾಡೋದಕ್ಕೆ ನಿಮ್ಮ ಕೊರಿಯೋಗ್ರಫರ್ ಹೇಳಿದ್ದಾರೆ ಅದನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀರಾ ಎಲ್ಲರೂ. ಸೊ ಸ್ಮೈಲ್ ಮಾಡಿ, ಸ್ವಲ್ಪ ಎನರ್ಜೆಟಿಕ್ ಆಗಿರಿ, ಖುಷಿಯಾಗಿರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇದೀಗ ಮುಂದಿನ ಜಡ್ಜ್ನ ಕಮೆಂಟ್ ಕಡೆ ಹೋಗುವಂಥ ಸಮಯ. ಸೊ ಫ್ಲಾಗ್ ನಿಮ್ಮ ಕಡೆ ತೋರಿಸ್ತಾ ಇದೆ ಪ್ರಮೋದ್ ಸರ್. ಅವ್ರ ಫ್ಲಾಗ್ನ ನಿಮ್ಮ ಕಡೆಗೆ ಇಟ್ಕೊಂಡಿದ್ದಾರೆ. ಹಾಯ್ ದೀಕ್ಷಾ. ಹಾಯ್ ಸರ್. ಸೊ ಎಷ್ಟು ದಿವಸದ್ದು ಪ್ರಾಕ್ಟೀಸ್ ದೀಕ್ಷಾ? ಕಾನ್ಸೆಪ್ಟ್ ಕೊಟ್ಟ ದಿನದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ ಸರ್. ಯಾಕೆ ಕನ್ನಡ ರಾಜ್ಯೋತ್ಸವ ಇಷ್ಟೊಂದು ಸೆಲೆಬ್ರೇಷನ್ ಉಂಟು, ಇಷ್ಟು ಹಬ್ಬ ಉಂಟು, ಏನಾದರೂ ಪರ್ಟಿಕ್ಯುಲರ್ ರೀಸನ್ ಉಂಟಾ ಇದು ಈ ಕಾನ್ಸೆಪ್ಟನ್ನೇ ತಗೊಳ್ಬೇಕಂತೇಳಿ? ಹಾಗೇನಿಲ್ಲ ಸರ್, ಫಸ್ಟ್ ಕೊಟ್ಟಾಗ ಎಲ್ಲರೂ ಒಂದೊಂದೊಂದೊಂದು ಸೆಲೆಕ್ಟ್ ಮಾಡ್ತಾಯಿದ್ರು. ಬಟ್ ನನಗೆ ನಾನು ಪ್ರಾಕ್ಟೀಸ್ ಹೇಗೆ ಮಾಡೋದಂತಂದರೆ 7:30 8 o'clockನಿಂದ 9 ಬರೀ ನೈಟ್ ಮಾತ್ರ ನನಗೆ ಟೈಮ್ ಇರೋದು. ಮಾರ್ನಿಂಗ್ ಯಾವಾಗಲೂ ಡ್ಯೂಟಿ, ವರ್ಕ್ ಯಾವಾಗಲೂ. ಹಾಗಾಗಿ ನನಗೆ ಲೇಟಾಗಿ ಕೊಡಬೇಕಾಯ್ತು ಥೀಮ್ ಏನು ಕೊಡಬೇಕಂತ. ಮತ್ತು ಯೋಚಿಸಿದ್ವಿ, ಸರ್ ಹತ್ರ ಕೇಳಿದ್ವಿ, ಸರ್ ಹೇಳಿದರು ಮಾಡುವ, ನಾವೇನಾಗೋದಿಲ್ಲ ಮಾಡುವ, ಪ್ರಯತ್ನ ಮಾಡುವ ಅಂತ. ಹಾಗೆ ಸೆಲೆಕ್ಟ್ ಮಾಡಿದ್ವಿ. ಓಕೆ, ಯಾಕೆ ಕೇಳಿದೆ ಅಂದರೆ ತುಂಬಾ ಒಳ್ಳೆ ಕಾನ್ಸೆಪ್ಟನ್ನು ತಗೊಂಡಿದ್ದೀರಾ. ಯಾಕೆಂದರೆ ಕೊರಿಯೋಗ್ರಾಫರಿಗೆ ತುಂಬಾ ಅಲ್ಲಿ ಒಂದು ಕೊರಿಯೋಗ್ರಾಫಿಗೆ ತುಂಬಾ ಒಂದು ಏನು ಹೇಳ್ತಾರೆ ಅಲ್ಲಿ ಅವಕಾಶ ಇದೆ ಅವನಿಗೆ ಕೊರಿಯೋಗ್ರಾಫಿ ಮಾಡಲಿಕ್ಕೆ. ಯಾಕೆಂದರೆ ತುಂಬ ಡಾನ್ಸ್ ಫಾರ್ಮ್ಸನ್ನು ತೋರಿಸಲಿಕ್ಕೆ ಅಲ್ಲಿ ಅವಕಾಶ ಇದೆ. ಸೊ ಎಲ್ಲನೂ ತಂದಿದ್ದೀರಾ, ಯಕ್ಷಗಾನ ತಂದಿದ್ದೀರಾ, ವೀರಗಾಸೆ ಇರಲಿ, ಕಂಸಾಳೆ ಇರಲಿ, ಹುಲಿವೇಷ ಇರಲಿ, ಆನಂತರ ಶಿಲ್ಪಕಲೆ, ಇಬ್ಬರು ಕಂಪ್ಲೀಟ್ ಒಂದು ಶಿಲೆಯ ಇದನ್ನು ಪೇಂಟ್ ಮಾಡಿ ಕರ್ನಾಟಕದ ಏನು ಹೇಳ್ತಾರೆ ನಮ್ಮ ಒಂದು ಶಿಲ್ಪಕಲೆಯನ್ನು ಆ ಪೋರ್ಷನನ್ನು ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಗ್ರೂಪ್ ಎಂಟೈರ್ ಸ್ಟೇಜನ್ನು ಯೂಸ್ ಮಾಡಿ ಚಿಕ್ಕ ಮಕ್ಕಳು ಆ ಫ್ಲ್ಯಾಗನ್ನು ಇಟ್ಕೊಂಡು ಎಂಟೈರ್ ಸ್ಟೇಜನ್ನು ಯೂಸ್ ಮಾಡಿದ್ದಾರೆ. ಮತ್ತು ಫಿನಾಲೆಗೆ ಆ 3 ಕಲರ್ಸ್ ಹೋಗುವಂಥದ್ದು, ಕ್ರಾಸ್ ಆಗುವಂಥದ್ದು, ಅದೆಲ್ಲ ತುಂಬಾ ಕಲರ್ಫುಲ್ ಆಗಿ ಕಾಣ್ತಾ ಇತ್ತು. ಸೊ ನಾವು ಏನು ಕಂಪೇರ್ ಮಾಡೋದಂದರೆ ನಿಮ್ಮದು ಆಲ್ರೆಡಿ ಮಾಲಾಶ್ರೀ ಆಗಲಿ, ಗೋಸ್ಟ್ ಆ್ಯಕ್ಟ್ ಆಗಲಿ ನೋಡಿ ನಮಗೆ ಆಲ್ ದ್ಯಾಟ್ ಈಸ್ ಅ ಸ್ಟ್ಯಾಂಡಿಂಗ್ ಓಷನ್ ಪರ್ಫಾರ್ಮೆನ್ಸ್ ಅಲ್ವಾ. ಸೊ ಆ ಇದಕ್ಕೆ ನಮಗೆ ಸ್ವಲ್ಪ ಕಂಪೇರ್ ಮಾಡಿ, ಯಾಕಂದರೆ ವಿ ವಾಂಟ್ ಮೋರ್ 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 ಫಿನಾಲೆ ಅಂತ ಅನ್ನಿಸುವಾಗ ನಮಗೆ ಒಂದು ಒಳ್ಳೆ ಕಂಟೆಸ್ಟೆಂಟ್ ಅದು ತುಂಬಾ ಈಗ ಅದ್ವಿತಿ ಹೇಳಿದ್ರಲ್ವ, ಹೀಗೇ ಒಂದು ಏನೋ ಸ್ವಲ್ಪ ಕಡಿಮೆ ಆಯ್ತು ಅಂತೇಳಿ. ಯಾಕೆಂದರೆ ನಾವು ನಿಮ್ಮ ಪರ್ಫಾರ್ಮೆನ್ಸಿಗೆ ನಿಮ್ಮನ್ನು ಕಂಪೇರ್ ಮಾಡ್ತಾ ಇದ್ದೇವೆ. ನಿಮ್ಮದು ಪ್ರೀವಿಯಸ್ ಮಾಲಾಶ್ರೀದು ಅದೊಂದು ಪ್ರೋಮೋನೇ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು, ಎಲ್ಲ ಕಡೆಯಲ್ಲಿ ವೈರಲ್ನೂ ಕೂಡ ಆಗಿದೆ ನಿಮ್ಮ ಪ್ರೋಮೋ. ಸೊ ತುಂಬ ಚೆನ್ನಾಗಿ ಆಗಿದೆ. ಆದರೆ ನೆಕ್ಸ್ಟ್ ಫಿನಾಲೆಗೆ ಮಿನಿ ಸೆಲೆಕ್ಟ್ ಆದರೆ ನಿಮ್ಮ ಬೆಸ್ಟ್ ಪ್ರತಿಯೊಂದರಲ್ಲೂ ಇಲ್ಲಿನೂ ಯಾವುದರಲ್ಲಿನೂ ನೀವು ಕಡಿಮೆ ಮಾಡಲಿಲ್ಲ. ನಿಮ್ಮ ಕೊರಿಯೋಗ್ರಾಫರ್ A to Z ಡಿಸೈನ್ ಮಾಡಿದ್ದಾರೆ. ಅದು ಡಾನ್ಸ್ನವರ ಕಾಸ್ಟ್ಯೂಮ್ಸ್ ಆಗಲಿ, ಒಳ್ಳೆ ಕಲರ್ ಕಾಂಬಿನೇಷನ್, ಫ್ಲಾಗ್ ಇದೆ ಕಲರ್ ಕಾಂಬಿನೇಷನ್ಸ್ ಕೊಟ್ಟಿದ್ದಾರೆ. ನಿಮ್ಮದು ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿತ್ತು. ನನಗೆ ಸ್ಪೆಷಲಿ ನಿಮ್ಮ ಸೋಲೋ ಪರ್ಫಾರ್ಮೆನ್ಸ್ ಏಕೆ ಇಷ್ಟ ಆಯ್ತು ಅಂದರೆ, ನೀವು ಆ ವಾಯ್ಸ್ ಅವರಿಗೆ ಒಳ್ಳೆ ಸ್ಟೆಪ್ ಹಾಕಿ, ನೀವು ಕೆಲವರು ಏನಾಗ್ತಾರೆ ವಾಯ್ಸ್ ಅವರಿಗೆ ಸ್ಟೆಪ್ಸ್ ಹಾಕದೆ ಸುಮ್ಮನೆ ನಿಂತಿರ್ತಾರೆ, ನೀವು ಆ ವಾಯ್ಸ್ ಓವರನ್ನು ಒಳ್ಳೆ ಅಭಿನಯದ ಮೂಲಕ ಅದನ್ನು ಪ್ರೆಸೆಂಟ್ ಮಾಡಿದ್ದೀರಾ. ಸೊ ಎಂಟೈರ್ ಗ್ರೂಪ್ ನನಗೆ ತುಂಬಾ ಇಷ್ಟ ಆಯಿತು. ಇನ್ನೂ ಬೆಸ್ಟ್ ಮಾಡ್ಬೋದು ನಿಮ್ಮಿಂದ. ಓಕೆನಾ? ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಧನ್ಯವಾದಗಳು ಸರ್. ಇದೀಗ ಕೊನೆಯ ಕಮೆಂಟ್ ಸುರೇಶ್ ಸರ್. ಹಾಯ್ ದೀಕ್ಷಿತಾ. ಹಾಯ್ ಸರ್. ಹೆಂಗೆ ಖುಷಿ ಆ್ಯಂಡ್ ಕಾನ್ಸೆಪ್ಟ್ ಸೆಲೆಕ್ಷನ್ಸ್ ಕನ್ನಡ ರಾಜ್ಯೋತ್ಸವ ಇಸ್ ವೆರಿ ಆ್ಯಪ್ಟ್. ದಯವಿಟ್ಟು ಕರ್ನಾಟಕ ರಚನಾತ್ಮ ದಿನನೇ ನಮ್ಮ ರಾಜ್ಯೋತ್ಸವ ಅದು ಒಂದು ಸೆಲೆಬ್ರೇಷನ್ ಮನ್ಪ. ಸೊ ಆ ಕಾನ್ಸೆಪ್ಟ್ 19 ಆ್ಯಂಡ್ ಸಾಂಗ್ ಸೆಲೆಕ್ಷನ್ಸ್ ವೆರಿ ಆ್ಯಪ್ ಟು ದ ಕೊರಿಯೋಗ್ರಫಿ ಪಂಡ ಈ ಒಂದು ಕಾನ್ಸೆಪ್ಟ್ ಎಂಚಿಂದ ಸಾಂಗ್ಸ್ ಬೋಡಿದ್ದನು ಅವು ಖುಷಿ ಅಂಡ್ ಆ್ಯಸ್ ಎ ಪರ್ಫಾರ್ಮರ್ ಈರ್ ಸ್ಟ್ರಾಂಗ್ ಎಂಕ್ಲು ಈರ್ ಸೆಮಿಫಿನಾಲೆ ಎತ್ತದರ್ ಪಂಡನೆ ಬಿಕಾಸ್ ಯು ಆರ್ ಎ ಸ್ಟ್ರಾಂಗ್ ಡಾನ್ಸರ್. ಸೊ ಎಂಕುಲ್ ಕೊರ್ತಿನ ಮುಲ್ಪ ಚಾಲೆಂಜ್ ಆ ಸೆಲೆಬ್ರೇಷನ್ ಎಂಚ ತೋಚ್ಪವರು ಗ್ರೂಪ್ ದೊಟ್ಟಿಗೆ ಎಂಚ ಕೋಆರ್ಡಿನೇಟ್ ಮನ್ಪರು ಎಂಕ್ ಮುಲ್ ದಾದಾನ್ ಪಂಡ ಕೊರಿಯೋಗ್ರಫಿ ವೈಸ್ ಔಟರ್ ಪ್ಲಾನ್ ಇಸ್ ವೆರಿ ನೈಸ್. ಸಾಂಗ್ ಸೆಲೆಕ್ಷನ್, ಕಾಸ್ಟ್ಯೂಮ್ ಅವು ಪೂರ. ಬಟ್ ಸ್ಟೆಪ್ಸ್ಗಂದು ಬಂದಾಗ ಎಕ್ಸಿಕ್ಯೂಷನ್ಸ್ ಲೆವೆಲ್ ಪ್ರಾಬ್ಲಮ್ ಆತನು ಪಂಡ ಈತ ಇರು ಸ್ಟೆಪ್ಸ್ಗಂದು ಬರ್ತಿನ. ಫಾರ್ ಎಕ್ಸಾಂಪಲ್ ಈರು ಫಸ್ಟ್ ಆಣುಲ್ನ ಪದ್ಯ ದತ್ತದಾರ್, ಇರ್ನ ಡ್ರೆಸ್ಸಿಂಗ್ಸ್ ಪೂರ ಪೊಣ್ಣಲ್ಲುಂಡು ಬಟ್ ಈರು ಆಣುಲ್ನ ಪದ್ಯ ಪನಂದುಲ್ಲಾರ್. ಸೊ ಪೊಣ್ಣುಲ್ನಕನ್ ಡ್ರೆಸ್ ಮಂತ್ನ ಮೇಲ್ ಸಿಂಗಿಂಗ್ ಮನ್ಪರೆ ಬಲ್ಲಿ. ಆ್ಯಂಡ್ ಸೆಕೆಂಡ್ ಸಾಂಗಿಗೆ ಬಂದಾಗ ಇರು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಸಾಂಗ್ಸ್ ಮಂತಂದುಲ್ಲಾರ್, ಅವು ಎಗೇನ್ ಫೀಮೇಲ್ ವರ್ಷನ್ಸ್. ಅಲ್ಪದಾದ ಪುಣ್ಯ ಯಾನ್ ಎಕ್ಸ್ಪೆಕ್ಟ್ ಮನ್ ಆ್ಯಸ್ ಎ ಕೊರಿಯೋಗ್ರಾಫರ್ ಅದು ವೆರಿ ಗ್ರೇಸ್ಫುಲ್ ಸ್ಟೆಪ್ಸ್ ಈ ರೀತಿ ಮಾಲಾಶ್ರೀನ್ ತುಯ್ಯಡ ಆ ಒಂಜಿ ಝಲಕ್ ಆ ಗ್ರೇಸ್ಫುಲ್ ಸ್ಟೆಪ್ಸ್ ಆ ಮೂವ್ ಇಡ್ ತುಯ್ಯತಿಕ್ಕುಂಡು. ಸೊ ಅಲ್ಪ ಇತ್ತೆ ಕಂಟೆಂಪ್ರರಿ ಮೂವ್ಮೆಂಟ್ ಪೋತ್ನಲ್ಲ ವೆರಿ ಗ್ರೇಸ್ಫುಲ್ ಅದು ಬೋರ್ಡ್ ಇತ್ತನ್ ಮಸ್ತ್ ಸ್ಟ್ರಾಂಗ್ ಅದು ಅಲ್ಪ ಕೆಲವು ಕಡೆ ಆಂಡ್ ಆ ಸಾಂಗ್ ಡಿಮಾಂಡ್ ಮಂತ್ನೆ ವೆರಿ ಗ್ರೇಸ್ ಸ್ಟೆಪ್ಸ್ ಅಲ್ಪರ್ದು ಬತ್ತಿವಕ್ಕ ಎಂಗ್ ರಿಯಲಿ ಡ್ಯಾನ್ಸ್ ವೈಸ್ ಇಷ್ಟ ಆಯ್ನಿ ದ ಲಾಸ್ಟ್ ಸಾಂಗ್
ಆ ಸಾಂಗಿಗೆ ಮಾತೆಲ್ಲ ಬರ್ತದೆ ಆ ಒಂಜಿ ಕೋಆರ್ಡಿನೇಷನ್ ಆ ಗ್ರ್ಯಾಂಡ್ಯೂರ್ ಪಂಡ ಒಂಜಿ ಸೆಲೆಬ್ರೇಷನ್ದ ಎಂಗಲ್ ಒಂಜಿ ರೂಲ್ಸೇ ಇತ್ತುಂಡು ಡಾನ್ಸ್ ಮಸ್ತ್ ಗ್ರ್ಯಾಂಡ್ ಅದು ಪೋಡಂದು ಸೊ ಆ ಗ್ರ್ಯಾಂಡ್ಯೂರ್ ಎಂಗ್ ತೂಯರತಿಕಿನೇ ದ ಲಾಸ್ಟ್ ಸೆಕ್ಷನ್ಸ್ ಅವು ಮಸ್ತ್ ಬ್ಯೂಟಿಫುಲ್ ಅದು ಬತ್ತನ್ ಎಂಗ್ ದಾದಾನ್ ಪಂಡ ಈ ಯಕ್ಷಗಾನ ಸೆಮಿ ಕ್ಲಾಸಿಕಲ್ ಬಕ ವೀರಗಾಸೆ ಮನ್ನಾಗ ಆ ಸೆಕ್ಷನ್ಸ್ಲ ಎಲ್ಲಿಲ್ಯ ಬಿಟ್ಟಿತ್ತನ್ ಅವು ಒಂಚೂರು ಎಲೆಬ್ರೇಟ್ ಆವಡಿತೇನೆ ಆ್ಯಂಡ್ ಸೆಕೆಂಡ್ ದಾದ ಪಂಡ ವೆರಿ ಅಂಚಿಂದ ಒಂಜಿ ಫಾರ್ಮನ್ನು ಮುಟ್ಟರೆ ಪೋನಾಗ ಅತ್ತ ಪರ್ಫಾರ್ಮೆನ್ಸ್ ಮನ್ನಾಗ ವೆರಿ ಅಥೆಂಟಿಕ್ ಸ್ಟೆಪ್ಸ್ ಸ್ವಲ್ಪ ತುಯರೆ ಬೋಡಿತ್ತೇನೆ ಹಿಂಗೆ ಯಕ್ಷಗಾನ ಪಂಡ ಒಂಚೂರು ದಾದ ಸ್ಟೆಪ್ಸ್ ಮಂತಾಡಲ್ಲ ಅವು ನೀಟಾದ ಯಕ್ಷಗಾನಗೆ ಕರೆಕ್ಟ್ ಅದು ಪುಡೆ ಆ್ಯಂಡ್ ಸೆಮಿ ಕ್ಲಾಸಿಕಲ್ ಮನ್ ಆ್ಯಂಡ್ ಕ್ಲಾಸಿಕಲ್ ಮನ್ನಾಗಲ್ಲ ಆ ಪರ್ಫೆಕ್ಷನ್ಸ್ ಅಂತ ಇತ್ತು ನಾನು ಸಿನ್ಸ್ ಇಟ್ಸ್ ಅ ಸೆಮಿ ಫಿನಾಲೆ ಆ ಪಾಯಿಂಟ್ಸನ್ನು ಪೂರ ಎಂಕಲ್ ಮೈಂಡ್ ಇರ್ದಿಪ್ಪ ಅದರ್ವೈಸ್ ದ ಓವರ್ ಆಲ್ ಕೊರಿಯೋಗ್ರಫಿನ್ ಪತ್ತನಗೆ ಇಟ್ಸ್ ಆನ್ ಗುಡ್ ಆ್ಯಕ್ಟ್ ಓಕೆ ಬಟ್ ಈ ಡೀಟೇಲ್ಸ್ನ ಎಂಕಲ್ ದೊತ್ತೋ ನೋಡಾಪುಂಡು ಸಿನ್ಸ್ ಇಟ್ಸ್ ಎ ಸೆಮಿ ಫಿನಲಿ ಕಾಂಪಿಟೇಷನ್ ಸ್ಟ್ರಾಂಗ್ ಉಂಡು ಐಗೋಸ್ಕರ ಸೊ ಆಲ್ ದ ಬೆಸ್ಟ್ ಟು ಯು ಓಕೆ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು. ನಮ್ಮ 3 ಜಡ್ಜಸ್ಗಳು ಕೂಡ ಅವರ ಕಮೆಂಟ್ನ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಈ ಸಂಚಿಕೆಗೆ ಸ್ಪೆಷಲ್ ಆಗಿ ನಮ್ಮ ಜೊತೆಗೆ ಪೂಜಾ ಶೆಟ್ಟಿ ಅವರಿದ್ದಾರೆ. ಸೊ ಈ ಕರ್ನಾಟಕ ರಾಜ್ಯೋತ್ಸವದ ವೈಭವದ ಈ ಒಂದು ಪರ್ಫಾರ್ಮೆನ್ಸ್ ಬಗ್ಗೆ ನೀವೇನು ಹೇಳ್ತೀರಾ? ಕರ್ನಾಟಕ ಅಂದರೆ ನಮಗೊಂದು ಹೆಮ್ಮೆ ಯಾವಾಗಲೂ. ಕನ್ನಡ ಅಂದರೆ ಅದೊಂದು ಪ್ರೀತಿ ಏನಿದೆ ಅದು ನಮ್ಮೆಲ್ಲರಲ್ಲೂ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಅಂಥದ್ರಲ್ಲಿ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದು ಕಾನ್ಸೆಪ್ಟ್ ತಗೊಂಡು ಸ್ಟೇಜ್ನ ಫುಲ್ ಕಲರ್ಫುಲ್ ಆಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಒಬ್ಬೊಬ್ರದ್ದು ಆ ಡ್ರೆಸ್ ಕಾಂಬಿನೇಷನ್ಸ್ ಆಗಿರ್ಬೋದು, ಎಲ್ಲೆಲ್ಲಿಯ ಜೋಕುಲ್ಲಂತೂ ಮಾರಿ ಪೊರ್ಲು ತೋಜೊಂದುಲೆ. ಆ್ಯಂಡ್ ದೀಕ್ಷಿತಾ ಯು ಪರ್ಫಾರ್ಮ್ ರಿಯಲಿ ವೆಲ್. ಯಾನ್ ಯಾಕ ಪನ್ನಿಲಕ್ಕನೆ ಮಿಸ್ಟೇಕ್ಸ್ನ ಮಾತಾಡಲ ಮನ್ಪ. ಸೊ ಅವೇನು ಪೂರ ತರೆಕ್ ದೀಪುನಾಗೈತೆ ಅಜ್ಜಿ. ವಾಟ್ ವಿ ಹ್ಯಾವ್ ಟು ಡೂ ಇಸ್ ಕೀಪ್ ಟ್ರೈಯಿಂಗ್. ಸೊ ಟ್ರೈ ಮಲ್ತದ ನಮ್ಮ ಪರ್ಫೆಕ್ಷನಿಸ್ಟ್ ಆಪ. ಸೊ ಡಾನ್ಸ್ ಮಲ್ತೊಂದೇವು ಪ್ಲೇ ಇರೆಗ್ ನಾ ತಿಂಚಿನ ಸ್ಟೇಜ್ ಪರ್ಫಾರ್ಮೆನ್ಸ್ ಕೊರ್ರೆದೇ ಬೇರೆ ತಾವಡು. ಆ್ಯಂಡ್ ಆಲ್ ದ ಬೆಸ್ಟ್ ಟು ಆಲ್ ಆಫ್ ಯು ಗೈಸ್. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಜೋರಾದ ಚಪ್ಪಾಳೆ ಬರಲಿ. ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಕಮಿಂಗ್ ಆನ್ ಸ್ಟೇಜ್. ಸೆಲೆಬ್ರೇಷನ್ ರೌಂಡ್, ಅದರ ಜೊತೆಗೆ ಸೆಮಿಫಿನಾಲೆ ಉತ್ಸಾಹ ಪ್ರತಿ ಎಪಿಸೋಡಲ್ಲೂ ಜಾಸ್ತಿ ಆಗ್ತಾ ಬರ್ತಾ ಇದೆ. ನಮ್ಮ ಕಂಟೆಸ್ಟೆಂಟ್ಗಳಂತೂ ಒಬ್ಬರಿಗೆ ಒಬ್ಬರು ಟಕ್ಕರ್ನ ಕೊಡ್ತಾ ವೇದಿಕೆಗೆ ಬರ್ತಾ ಇದ್ದಾರೆ. ಸೊ ಇದು ಕಾಂಪಿಟೇಷನ್ ಆ್ಯಂಡ್ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ 6 ಪವರ್ಡ್ ಬೈ ಸಿಟಾಡೆಲ್ ಡೆವಲಪರ್ಸ್ ಹಾಗೆ ಅಮೃತ್ ನೋಣಿ. ಈ ಕಾರ್ಯಕ್ರಮಕ್ಕೆ ಉಲ್ಲಾಸ್ ಅಗರಬತ್ತಿ ಅವರ ಒಂದು ಸಹಕಾರ ಇದೆ, ಅದ್ರ ಜೊತೆಗೆ ಸತ್ಯನಾಥ್ ಸ್ಟೋರ್ಸ್ ಅವರ ಸಹಕಾರ ಇದೆ, ವಿ ಸ್ಟಾರ್ ಬೇಬಿ ಕಾಪ್, ಅದೇ ರೀತಿ ಜನಪ್ರಿಯ ಕುಚ್ಚಲಕ್ಕಿ, ಇವರೆಲ್ಲರ ಸಹಕಾರ, ಅದ್ರ ಜೊತೆಗೆ ಬಹಳಷ್ಟು ನಮ್ಮ ಸ್ಪಾನ್ಸರ್ಸ್ಗಳು ಈ ಒಂದು ಶೋನ ಬೆಳೆಸಿದ್ದಾರೆ. ನಿಮ್ಮ ಪ್ರೀತಿ ಕೂಡ ಈ ಶೋನ ಬೆಳೆಸಿದೆ. ಸೊ ನಿಮ್ಮ ಪ್ರೀತಿಗೋಸ್ಕರ ಮುಂದಿನ ಎಪಿಸೋಡ್ನಲ್ಲಿ ನಾವು ವಾಪಸ್ ಆಗ್ತೀವಿ, ಮತ್ತಷ್ಟು ಸೆಲೆಬ್ರೇಷನ್ ಇಟ್ಕೊಂಡು ಈ ಸ್ಟೇಜ್ ಮೇಲೆ ಬರ್ತೀವಿ. ನೀವೇನು ಮಾಡಬೇಕು ಅಂತ ಗೊತ್ತಿದೆ ತಾನೆ. ಎಲ್ಲೇ ಹೋದ್ರು ಮುಂದಿನ ಸಂಚಿಕೆ ಆಗ್ಬೇಕಂತಂದ್ರೆ ಮತ್ತೆ ವಾಪಸ್ ಆಗಬೇಕು. ಸೊ ಅಂಟಿಲ್ ದೆನ್, ದಿಸ್ ಇಸ್ ಅನುರಾಗ್ signing off. Tata, bye bye. This program is brought to you by Sun Premium Refined Sunflower Oil, powered by Citadel Developers ಮತ್ತು ಅಮೃತ್ ನೋನಿ, co-sponsored by